ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಇರುಳುಗತ್ತಲೆಯಾಗವಿ ಮನೆ ದೂರ ಕನಿಕರಿಸಿ, ಇರುಳುಗತ್ತಲೆಯಾಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಕೇಳಿ ನನ್ನಡಿಡಿಸು ಬಲು ದೂರ ನೋಟವನು, ಕೇಳನೊಡನೆ ಸಾಕು ನನಗೊಂದು ಹೆಜ್ಜೆ. ಕೇಳಿ ನನ್ನಡಿಡಿಸು ಬಲು ದೂರ ನೋಟವನು, ಕೇಳನೊಡನೆ ಸಾಕು ನನಗೊಂದು ಹೆಜ್ಜೆ. ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಕೈ ಹಿಡಿದು ನಡೆಸೆನ್ನನು. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. وقضى ربك ألا تعبدوا إلا إياه وبالوالدين إحسانا إما يبلغن عندك الكبر أحدهما أو كلاهما فلا تقل لهما أف ولا تنهرهما. ಸರ್ವಂಪಲ್ಲಿ ರಾಧಾಕೃಷ್ಣರವರು ಸೆಪ್ಟೆಂಬರ್ 5ನೇ ತಾರೀಕಿನಂದು ಜನ್ಮವಿತ್ತು. ವಿದ್ಯಾಭ್ಯಾಸವನ್ನು ಪಡೆದು ಅಧ್ಯಾಪಕರಾಗಿ ಭಾರತ ದೇಶದಲ್ಲಿ ಒಂದು ಅತ್ಯುನ್ನತವಾದಂತಹ ಗೌರವಪೂರ್ವಕವಾದಂತಹ ಹುದ್ದೆ ರಾಷ್ಟ್ರಾಧ್ಯಕ್ಷ ಹುದ್ದೆ. ಈ ಹುದ್ದೆಯನ್ನು ಅಲಂಕರಿಸಿದಂಥ ಮಹಾನ್ ಗುರು. ಈ ಗುರು ಅವರ ಹುಟ್ಟಿದ ಹಬ್ಬವನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡ್ತಾರೆ. ಏನಂತ ಹೇಳಿದ್ರೆ, ಸಮಾಜವನ್ನು ಇಂದು ಗುರುತಿಸಬೇಕಿದ್ರೆ ಅಲ್ಲಿ ಗುರುವಿನ ಪಾತ್ರ ಬಹಳಷ್ಟು ಮುಖ್ಯ. ನಮ್ಮ ಈ ರಾಷ್ಟ್ರದಲ್ಲಿ ನ್ಯಾಯವಾದಿಗಳಿಲ್ಲದೆ ಅರಾಜಕತೆ ತೋರಬಹುದು. ವೈದ್ಯರುಗಳಿಲ್ಲದಿದ್ದರೆ ಅನಾರೋಗ್ಯ ತಾಂಡವಾಡಬಹುದು. ಅದೇ ರೀತಿಯಲ್ಲಿ ರಾಜತಾಂತ್ರಿಕರು ಇತ್ಯಾದಿಗಳ ವ್ಯವಸ್ಥೆಗಳಿಲ್ಲದಿದ್ದರೆ ಆಯಾಯ ಕ್ಷೇತ್ರಗಳಲ್ಲಿ ಅದೊಂದು ಬಿರುಕು ಆಗಬಹುದು. ಆದರೆ ಶಿಕ್ಷಕ ಎಂಬಂತ ಒಂದು ಸಮೂಹ ಇಲ್ಲ ಅಂತೇಳಿ ಆದರೆ ಈ ಯಾವುದೇ ವರ್ಗಗಳು ಯಾವುದೇ ಬಿರುಕುಗಳು ಇರಲಿಕ್ಕಿಲ್ಲ, ಅಥವಾ ಯಾವುದೇ ಬಿರುಕುಗಳಿಗೆ ನಾಂದಿ ಆಗಬಹುದು. ಆದರೆ ಇವರೆಲ್ಲರನ್ನ ಸರಿಪಡಿಸಬೇಕು ಅಂತ ಹೇಳಿದ್ರೆ ಬಹುಶಃ ಅದು ಗುರುಗಳಿಂದ ಸಾಧ್ಯ. ಆದುದರಿಂದ ನನ್ನ ಹುಟ್ಟಿದ ಹಬ್ಬವನ್ನ ರಾಷ್ಟ್ರಪತಿ ಆದಂತ ನನ್ನ ಹುಟ್ಟಿದ ಹಬ್ಬವನ್ನ ಇಡೀ ರಾಷ್ಟ್ರದಾದ್ಯಂತ ಶಿಕ್ಷಕರ ದಿನಾಚರಣೆಯನ್ನಾಗಿ ಮಾಡಬೇಕು ಅಂತ ಕರೆಗೊಡುವುದರಲ್ಲದೆ ಅವರು ಹೇಳಿದರು, ಒಬ್ಬ ಸಮರ್ಥ ಅಧ್ಯಾಪಕನಿಗೆ ಭಾರತದ ರಾಷ್ಟ್ರಾಧ್ಯಕ್ಷನಾಗುವಂತ ಅರ್ಹತೆ ಇದೆ, ಆದರೆ ಒಬ್ಬ ರಾಷ್ಟ್ರಾಧ್ಯಕ್ಷನಾದವನು ಒಬ್ಬ ಅಧ್ಯಾಪಕನಾಗುವಂತ ಅರ್ಹತೆಯನ್ನು ಹೊಂದಿರುವುದಿಲ್ಲ ಅಂತ. ಒಬ್ಬ ಪ್ರಾಮಾಣಿಕವಾಗಿ ದುಡಿದಂತ ಅಧ್ಯಾಪಕನಿದ್ರೆ ಅವರು ಇವತ್ತು ನಮ್ಮ ಭಾರತ ದೇಶದ ಅತ್ಯುನ್ನತ ಹುದ್ದೆ ಆದಂತ ರಾಷ್ಟ್ರಪತಿ ಹುದ್ದೆಗೆ ಏರ್ಬಹುದು. ಅದವರ ವಿವೇಚನೆ ಮತ್ತು ಅವರ ಸಾಮರ್ಥ್ಯಕ್ಕೆ ಬಿಟ್ಟದ್ದು. ಅದನ್ನೇ ಇವತ್ತು ನಾವು ನೋಡ್ತಾ ಇದ್ರೆ ಇವತ್ತಿನ ನಮ್ಮ ಕೆಲವು IAS ಅಧಿಕಾರಿಗಳು ಅದನ್ನೇ ಮಾಡ್ತಾ ಇದ್ದಾರೆ.
ನಮ್ಮೊಳಗಿನ ನಮ್ಮ ಭಾರತ ಯಾವ ದಾರಿಯಲ್ಲಿ ಇವತ್ತು ಸಾಗುತ್ತಾ ಇದೆ, ಇನ್ನು ಮುಂದೆ ಯಾವ ದಾರಿಯಲ್ಲಿ ಸಾಗಬಹುದು, ಇದನ್ನು ಮನಬಿಚ್ಚಿ ಅವರು ಕಲಿತಂತ ಭಾರತೀಯ ಆಡಳಿತಾತ್ಮಕ ತರಬೇತಿಯಲ್ಲಿ ಅವರು ಏನನ್ನ ಕಲಿತಿದ್ದಾರೆ, ಇದಕ್ಕೆ ವಿರುದ್ಧವಾಗಿ ಇವತ್ತು ನಮ್ಮ ರಾಷ್ಟ್ರ ಸಾಗುತ್ತಾ ಇದೆ ಎಂಬುದನ್ನ ನಮ್ಮ ಊರಿನಲ್ಲೇ ಕೆಲಸ ಮಾಡುತ್ತಿದ್ದಂತ ನಿನ್ನೆ ಬಹುಶಃ ಜಿಲ್ಲಾಧಿಕಾರಿಗಳು ನಮಗೆ ಸೂಚಿಸಿಕೊಟ್ಟಿದ್ದಾರೆ. ಇದವರ ಚಿಂತನೆ, ಒಬ್ಬೊಬ್ಬರ ಚಿಂತನೆ ಫಲವಾಗಿ ಆ ದಾರಿಗಳು ಕವಲೆಳೆದು ಹೋಗುತ್ತಾ ಇದೆ ಅಂತ ಒಬ್ಬ ಮಹಾನ್ ವ್ಯಕ್ತಿ ರಾಷ್ಟ್ರಪತಿಯಾದಂಥ ಬಹುಶಃ ರಾಧಾಕೃಷ್ಣರವರ ಹುಟ್ಟಿದ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳಲ್ಲಿ ನಾನು ಹೇಳ್ತಾ ಇದ್ದೇನೆ, ಯಾಕಂದ್ರೆ ನಮ್ಮಲ್ಲಿ ಇವತ್ತು ಗುರುಗಳು ಶಿಕ್ಷಕರು ಅಂತೇಳಿ ಗೌರವಿಸುವಂತ 1-2-3 ವಿದ್ಯಾರ್ಥಿಗಳನ್ನು ನಾವು ನೋಡಿದರೆ ಮತ್ತೆ ನಾವೆಲ್ಲರೂ ಉಸ್ತಾದ್ ಅಂತ ಕರೀತೇವೆ. ಯಾರು ನಮಗೆ ವಿದ್ಯೆಯನ್ನು ಕಲಿಸ್ತಾರೋ ಅವರು ಉಸ್ತಾದ್ ಆಗಿರ್ತಾರೆ ಅರೇಬಿಕ್ ಭಾಷೆಯಲ್ಲಿ. ಅದನ್ನೇ ಟ್ರಾನ್ಸ್ಲೇಷನ್ ಮಾಡಿದಾಗ ಇಂಗ್ಲಿಷಿಗೆ ಬಂದಾಗ ಟೀಚರ್ ಆಗ್ತಾರೆ. ಕನ್ನಡಕ್ಕೆ ಆಯಾಯ ಭಾಷೆಯಲ್ಲಿ ಟ್ರಾನ್ಸ್ಲೇಷನ್ ಮಾಡಿದಾಗ ಆಯಾಯ ಭಾಷಾವಾರು ಪ್ರಾಂತ್ಯಗಳಲ್ಲಿ ಆಯಾಯ ಭಾಷೆಯಿಂದ ಟೀಚರ್ಸ್ನವರು, ಅಧ್ಯಾಪಕರು ಇತ್ಯಾದಿ ವ್ಯವಸ್ಥೆಯಿಂದ ಕರೀತಾರೆ. ಅದನ್ನು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ಶಿಕ್ಷಕರು ಅಥವಾ ಹಿಂದಿಯಲ್ಲಿ ಶಿಕ್ಷಕ್ ಈ ಮಾತಿನಿಂದ ಕರೆಯುವಂತ ಕ್ರಮಗಳಲ್ಲಿ ಶಿಕ್ಷಕ ದಿನಾಚರಣೆಯಾಗಿದೆ. ಶಿಕ್ಷಕ ದಿನಾಚರಣೆ ಅಂತ ಹೇಳಿದ್ರೆ ಅದು ಖಾಲಿ ಅಧ್ಯಾಪಕರುಗಳಿಗೆ ಮಾತ್ರ ಅಲ್ಲ. ಬಹುಶಃ ನಮ್ಮ ನೆನಪು ಸರಿಯಾದರೆ ಇಸ್ಲಾಂ ಧರ್ಮದಲ್ಲಿ ನಮ್ಮನ್ನು ಮುನ್ನಡೆಸುತ್ತಿರುವಂತಹ 4 ಇಮಾಮಿಗಳಿದ್ದಾರೆ. ಅವರಲ್ಲಿ ಶಾಫಿ ಇಮಾಮ್ ಒಂದೇಳಿ ಒಬ್ಬರು ಇದ್ರು. ಶಾಫಿ ಇಮಾಮ್ರವರು ಅವರು ಬಹುಶಃ ಅವರ ಅಧ್ಯಯನಗಳಲ್ಲಿ ಹೇಳ್ತಾರೆ ಅಂತ, ಅಧ್ಯಯನಗಳನ್ನು ಮಾಡುವಂತ ಸಮಯದಲ್ಲಿ ಅವರಿಗೆ ಎಲ್ಲರೂ ಮೆಚ್ಯೂರ್ ಆಗಿದೆ ಹೇಗಿದೆ ಎಂದು ಗೊತ್ತಿದೆ, ಪ್ರಾಯಕ್ಕೆ ಬರುವುದು ಹೇಗೆ ಅಂತ. ಮನುಷ್ಯರು ಪ್ರಾಯಕ್ಕೆ ಬರಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಸ್ವಾಭಾವಿಕವಾಗಿ ಲೆಕ್ಕ ಇದೆ, 7 ವರ್ಷವಾದರೆ ಅವರಿಗೆ ಪ್ರಾಯವಾಗ್ತಾರೆ, 10 ವರ್ಷ ಬರುವಾಗ ಅವರಿಗೆ ಪ್ರಾಯ ಪೂರ್ತಿ ಆಗುತ್ತದೆ ಅಂತ. ಅದು ಹುಡುಗಿಯರಿಗೆ ಅವರದೇ ಆದಂತಹ ಪ್ರಾಕೃತಿಕವಾದಂತಹ ಲಕ್ಷಣಗಳಿವೆ. ಅದರಲ್ಲಿ ಅವರು ಪ್ರಾಕೃತಿಕವಾಗಿ ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇವರು ಪ್ರಾಯ ಪೂರ್ತಿಯಾಗಿದ್ದಾರೆ. ಅವರಿಗೆ ಒಂದು ಜಿಜ್ಞಾಸೆ ಬಂತಂತೆ, ನಾಯಿ ಪ್ರಾಯ ಪೂರ್ತಿ ಆಗುವುದು ಹೇಗೆ ಅಂತ. ಎಲ್ಲ ಪ್ರಾಣಿಗಳ ಅಧ್ಯಯನ ಮಾಡಿದಾಗ ನಾಯಿ ಪ್ರಾಯ ಪೂರ್ತಿ ಆಗುವುದು ಹೇಗೆ ಅಂತ ಒಂದು ಜಿಜ್ಞಾಸೆ ಅಂತೆ. ಯಾರ ಹತ್ರ ಕೇಳುವುದು? ನಾವು ನಾಯಿಯನ್ನು ಮುಟ್ಟುವಾಗಿಲ್ಲ, ಅದನ್ನು ನಾವು ಸೇರಿಸಿಕೊಳ್ಳುವಾಗಿಲ್ಲ, ಹೆಚ್ಚಿನವರು ಸಾಕುವಾಗೇ ಇಲ್ಲ. ಹಾಗಾದ್ರೆ ಅವರಿಗೆ ಜಿಜ್ಞಾಸೆ ಆಗುವಂತ ಸಮಯದಲ್ಲಿ ಅಂದ್ರೆ ಒಂದು ಯಹೂದಿಯವರ ಹತ್ರ ಇದನ್ನು ಕೇಳಿದಾಗ ಅದಕ್ಕೆ ಸರಿಯಾದ ಉತ್ತರವನ್ನು ಅವರು ಹೇಳ್ತಾರೆ. ಹಾಗೆ ಅವರನ್ನು ಅವರ ಅನುಯಾಯಿಗಳು ಒಂದು ಯಹೂದಿಯ ಬಳಿ ಕರ್ಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋಗಿ ಅಲ್ಲಿ ಕೇಳ್ತಾರೆ ಆ ಯಹೂದಿಯಲ್ಲಿ, ನಾನು ಸ್ವಾಭಾವಿಕವಾಗಿರುವಂತಹ ಎಲ್ಲ ಜೀವಿಗಳ ಪ್ರಾಯ ಪೂರ್ತಿಯನ್ನು ಅವ್ರದ್ದು ಮೆಚೂರಿ ಹೇಗೂ ಆಗುತ್ತೆ ಎಂಬುದನ್ನು ನಾನು ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಅಧ್ಯಯನ ಮಾಡಿದ್ದೇನೆ, ಆದರೆ ನಾಯಿಯ ಬಗ್ಗೆ ನನಗೆ ತಿಳಿದಿಲ್ಲ ಅಂತ. ಆಗ ಅವರು ಹೇಳ್ತಾರಂತೆ, ನಾಯಿ ಯಾವಾಗ ಕಾಲು ಎತ್ತಿ ಮೂತ್ರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಆಗ ಅದು ಪ್ರಾಯ ಪೂರ್ತಿಯಾಗಿದೆ ಅಂತ ಲೆಕ್ಕ ಅಂತ. ಆ ಯಹೂದಿ ಅವರಿಗೆ ಹೇಳ್ತಾರಂತೆ, ನಾಯಿ ಯಾವಾಗ ಕಾಲು ಎತ್ತಿ ಮೂತ್ರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಕಂಬ ಕಂಡಾಗ, ಕಲ್ಲು ಕಂಡಾಗ, ಏನಾದರೂ ನಿರ್ಜೀವ ವಸ್ತುಗಳು ಕಂಡಾಗ ಕಾಲು ಎತ್ತಿ ಮೂತ್ರ ಮಾಡಲಿಕ್ಕೆ ಯಾವಾಗ ಪ್ರಾರಂಭ ಮಾಡ್ತದೆ ಆಗ ಅದಕ್ಕೆ ಪ್ರಾಯ ಬಂದಿದೆ ಅಂತೇಳಿ ಲೆಕ್ಕ ಅಂತ. ಅದನ್ನು ಅವರು ತಿಳಿದುಕೊಂಡ್ರಂತೆ. ಅದನ್ನು ತಿಳಿದುಕೊಂಡು ಅವರ ಮರಣದವರೆಗೆ ಆ ಯಹೂದಿ ಎಲ್ಲಿ ಎಷ್ಟು ದೂರದಿಂದ ಬರ್ತಾರೋ ಇಲ್ಲಿ ಅವರು ಎದ್ದು ನಿಂತುಕೊಳ್ತಾ ಇದ್ರಂತೆ. ಎಷ್ಟು ದೂರದಿಂದ ಯಹೂದಿ ಬರ್ತಾರೋ ಅದೇ ಎಲ್ಲಿ ಅವರಿದ್ದಾರೋ ಅವರಿದ್ದಲ್ಲಿ ಇವರು ಕೂತ್ಕೊಳ್ತಾ ಇರಲಿಲ್ಲಂತೆ. ನಮ್ಮ ಸಮುದಾಯದ ಇಮಾಮನಲ್ಲಿ ಒಬ್ಬರು ಬಹಳಷ್ಟು ಉನ್ನತರಾದಂಥ ಇಮಾಮ್, ಅವರು ಬರುವಾಗ ನಿಂತುಕೊಳ್ತಾ ಇದ್ರಂತೆ. ಆಗ ಅವರ ಅನುಯಾಯಿಗಳು ಕೇಳಿರಂತೆ, ನೀವು ಯಾಕೆ ಅವರು ಬರುವಾಗ ನಿಂತುಕೊಳ್ಳೋದು ಇದೆಲ್ಲ ಮಾಡೋದು? ಇಲ್ಲ, ಅವರಿಂದ ನಾನು ಒಂದು ವಿದ್ಯೆಯನ್ನು ಕಲಿತುಕೊಂಡಿದ್ದೇನೆ, ನನಗೆ ಗೊತ್ತಿಲ್ಲದಂತ ಒಂದು ವಿದ್ಯೆಯನ್ನು ಅವರು ನನಗೆ ಕಲಿಸಿಕೊಟ್ಟಿದ್ದಾರೆ, ಆದುದರಿಂದ ಅವರು ನನ್ನ ಗುರುವಾಗಿದ್ದಾರೆ, ಅವರನ್ನು ಗೌರವಿಸುವುದು ನನ್ನ ಕರ್ತವ್ಯ ಅಂತ. ಇದು ಸಮುದಾಯದಲ್ಲಿ ನಾವು ಕಲಿಯಬೇಕಾದಂಥ ವಿಚಾರಗಳು. ನಮ್ಮ ಶಾಲೆಯಲ್ಲಿ ನಾವು ಶಿಕ್ಷಕ ದಿನಾಚರಣೆಯನ್ನು ಆಚರಿಸ್ತೇವೆ. 1986ನೇ ಇಸವಿಯಿಂದ ನಮ್ಮ ಶಾಲೆಯಲ್ಲಿ ನಾವು ಆಚರಿಸ್ತಾ ಇದ್ದೇವೆ. 86ರಿಂದ ನಾವು ಆಚರಿಸುವಂತ ಕ್ರಮಗಳು ಹೇಗೆ ಅಂತ ಹೇಳಿದ್ರೆ, ನಮ್ಮ ಶಾಲಾ ಮಂತ್ರಿಮಂಡಲ ಅಂತೇಳಿ ಇದೆ. ಅದಕ್ಕೆ ವಿದ್ಯಾರ್ಥಿಗಳು 10 ಪೈಸೆ 5 ಪೈಸೆ ಕಲೆಕ್ಟ್ ಆಗುವಂತ ವ್ಯವಸ್ಥೆ ಅವರದೇ ಆದಂತ ವ್ಯವಸ್ಥೆಯಲ್ಲಿ ಅವರು ಕರೆಕ್ಟ್ ಮಾಡ್ತಾ ಇದ್ರು. ರಫೀಗೆ ಗೊತ್ತಿದೆ, ಡಬ್ಬಿಗೆ ಹಣ ಹಾಕೋದು ಅಂತ. ಅದು ಕಂಪ್ಲೇಂಟ್ ಬಂತು, ಮಾಸ್ಟರ್ ಡಬ್ಬಿಗೆ ಕಾಸು ಮೇಂದ್ರೆ ಅಂತ. ಆ ಹಣವನ್ನು ಸಂಗ್ರಹಿಸಿಟ್ಕೊಂಡು ನಾವು ಶಾಲೆಯಲ್ಲಿ ಶಿಕ್ಷಕ ದಿನಾಚರಣೆ ಮಾಡೋದು. ಟೀಚರ್ಸ್ನವರಿಗೆ ಕೂತ್ಕೊಳ್ಳಿಕ್ಕೆ ಚೇರ್ ತರುವುದು, ಟೇಬಲ್ ತರುವುದು, ಅಥವಾ ಇನ್ನಿತರ ಏನಾದರೂ ಸ್ಕ್ರೀನ್ಗಳನ್ನು ತರುವುದು, ಇದೆಲ್ಲ ಮಾಡ್ತಾ ಇದ್ದೀವಿ. ಅದು ಹೀಗೆ ಬೆಳೆದು 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 ಅಲ್ಲಾಹನ ಅನುಗ್ರಹದಿಂದ ಸಾಧಾರಣ 30-34 ವರ್ಷಗಳವರೆಗೆ ನಾವು ಸತತವಾಗಿ ಶಿಕ್ಷಕ ದಿನಾಚರಣೆಯನ್ನು ಮಾಡ್ತಾ ಬರ್ತಾ ಇದ್ದೇವೆ. ಶಿಕ್ಷಕ ದಿನಾಚರಣೆಯನ್ನು ನಿಜವಾಗಿಯೂ ಮಾಡಬೇಕಿದ್ದವರು ನಾವಲ್ಲ, ಶಿಕ್ಷಕರಲ್ಲ, ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು, ಊರಿನ ಗಣ್ಯರು, ಇವರೆಲ್ಲರೂ ಸೇರಿಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಶಿಕ್ಷಕ ದಿನಾಚರಣೆಯನ್ನು ಆಚರಿಸ್ತಾರೆ.
ಆದರೆ ನಮ್ಮಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ಆ ಕೊರತೆ ನಮ್ಮ ಶಾಲೆಗೆ ಸೇರಿದಂತ ಟೀಚರ್ಸ್ನವರು ನಾವು ಈ ಶಾಲೆಗೆ ಸೇರಿಬಿಟ್ಟೇವಲ್ಲ, ಆ ಒಂದು ಅವಕಾಶ ನಮಗೆ ಇಲ್ಲಲ್ಲ ಅಂತೆಲ್ಲ ಆಗಬಾರ್ದು ಎಂಬಂತ ದೃಷ್ಟಿಯಿಂದ ನಾನು ಅದನ್ನು ನನ್ನ ಟೀಚರ್ಸ್ನವರನ್ನು ಒಂದು ದಿವಸ ಸ್ಟೇಜಿಯಲ್ಲಿ ಕೂತುಗೊಳಿಸಿ ಅವರನ್ನು ಗೌರವಿಸುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಮಾಡ್ತಾ ಇದ್ದೇವೆ. ಅದನ್ನು ನಾವು ಇವತ್ತು ಮಾಡಿದ್ದೇವೆ. ಯಾರು ಬಂದರು ಯಾರು ಬಾರದಿದ್ದರು ಅದು ವ್ಯವಸ್ಥೆಗಳು ಹಾಗೆ ಆಗಿರ್ತದೆ. ಅಲ್ಲಾಮಾ ಇಕ್ಬಾಲ್ ರವರನ್ನು ರಾಷ್ಟ್ರಕವಿ ಅಂತೇಳಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಸಿಗುತ್ತೆ ಅಂತೆ. ರಾಷ್ಟ್ರಕವಿ ಅಂತೇಳಿ ಅವರನ್ನು ಘೋಷಣೆಯಾದ ನಂತರ ಅವರಿಗೊಂದು ಸಾರ್ವಜನಿಕವಾದಂತಹ ಸನ್ಮಾನ ಆಗುತ್ತೆ ಅಂತ ದೊಡ್ಡ ಮೈದಾನದಲ್ಲಿ. ಅಲ್ಲಾಮಾ ಇಕ್ಬಾಲ್ ರವರಿಗೆ ದೊಡ್ಡ ಮೈದಾನದಲ್ಲಿ ಸಾರ್ವಜನಿಕ ಸಮಾರಂಭ ಆಗುತ್ತೆ. ಅಲ್ಲಾಮಾ ಇಕ್ಬಾಲ್ ರವರನ್ನು ಕರ್ಕೊಂಡು ಬರ್ತಾರೆ. ಲಕ್ಷಾಂತರ ಜನ ಮೈದಾನದಲ್ಲಿ ಸೇರಿದ್ದಾರೆ. ಅದರ ಎದುರಿನಲ್ಲಿ ಒಬ್ಬರು ಒಂದು ಟೊಪ್ಪಿ, ಒಂದು ಕೊಡೆ, ಒಂದು ಕೋಟು, ಒಂದು ಪಂಚೆ ಹಾಕಿದಂತ ಒಬ್ಬರು ಕೂತಿದ್ದಾರೆ. ಟೊಪ್ಪಿ ಹಾಕಿ ಎಲ್ಲ ನಿರ್ವಾಹಕರೆಲ್ಲ ಹೇಳ್ತಾ ಇದ್ದಾರೆ, ಎಲ್ಲರೂ ಬಂದಿದ್ದಾರೆ, ಕೂತಿದ್ದಾರೆ, ಮಿನಿಸ್ಟರ್ ಇದ್ದಾರೆ, ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲರಿಗೂ ಸ್ವಾಗತ. ಈಗ ಪ್ರಾರ್ಥನೆ ಅಂತೇಳಿ ಎದ್ದು ನಿಂತುಕೊಳ್ಳುವಾಗ ಅಲ್ಲಾಮಾ ಇಕ್ಬಾಲ್ ಹೇಳ್ತಾರೆ ಅಂದ್ರೆ 1 ಮಿನಿಟ್ ಅಂತ ಹೇಳಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಸ್ಟೇಜಿಂದ ಇಳಿದುಕೊಂಡು ದರದರನೆ ಹೋಗ್ತಾರೆ ಅಂತ. ಹೋಗುವಾಗ ಅಲ್ಲಿ ಸಂಘಟನೆ ಮಾಡಿದವರಿಗೆಲ್ಲ ಬಹಳಷ್ಟು ಆಶ್ಚರ್ಯ ಆಗ್ತಂತೆ. ಏನಾದ್ರೂ ನಮ್ಮಲ್ಲಿ ಹೆಚ್ಚು ಕಡಿಮೆ ಆಯ್ತಾ, ನಾವೇನಾದ್ರೂ ಹೇಳಿದ್ದು ತಪ್ಪಾಯ್ತಾ ಅಂತ ಎಲ್ಲ ಹೋಗಿ ಕಾಲಿಗೆ ಬೀಳಲಿಕ್ಕೆ ಪ್ರಾರಂಭ. ಇಲ್ಲ, ಏನು ತಪ್ಪಿದ್ರೆ ಕ್ಷಮಿಸಬೇಕಂತ. ಇಲ್ಲ, 1 ನಿಮಿಷ, ನಾನು ನಿಮ್ಮಲ್ಲಿ 1 ನಿಮಿಷ ಅಂತ ಹೇಳಿದ್ದೇನಲ್ಲ, ಹೋಗುದು ಅಂತ ಹೇಳಿಲ್ಲ, 1 ನಿಮಿಷ ನಿಲ್ಲಿಂದ ಅಲ್ಲಾಮಾ ಇಕ್ಬಾಲ್ ಹೇಳ್ತಾರೆ ಅಂತೆ. ಅಲ್ಲಾಮಾ ಇಕ್ಬಾಲ್ ಅವರು ನೇರವಾಗಿ ಹೋಗಿ ಆ ಮೂಲೆಯಲ್ಲಿ ಆ ಪಂಚೆ ಹಾಕಿದಂತ, ಆ ಕೋಟು ಹಾಕಿದಂತ, ಆ ಕೈಯಲ್ಲಿ ಕೊಡೆ ಹಿಡಿದಂತ, ತಲೆಯಲ್ಲಿ ಟೊಪ್ಪಿ ಹಾಕಿದಂತ ಒಬ್ಬ ಮುದುಕನನ್ನು ಕೈ ಹಿಡಿದುಕೊಂಡು ಬರ್ತಾರೆ. ಕೈ ಹಿಡಿದುಕೊಂಡು ಬಂದು ಪ್ರಾರ್ಥನೆ ಎಲ್ಲ ಆಗುವವರೆಗೆ ಕೈ ಬಿಡುವುದಿಲ್ಲ ಎಂದು ಕೈ ಹಿಡಿದು ನಿಲ್ಲಿಸ್ತಾರೆ ಎಂದು ಒಟ್ಟಿಗೆ ನಿಂತುಕೊಂಡಿರ್ತಾರೆ. ಕೂತ್ಕೊಳಿಸಿ ಆದ ನಂತರ ಸನ್ಮಾನ. ಈಗ ಭಾರತದ ರಾಷ್ಟ್ರೀಯ ಗೀತೆಯನ್ನು ಹೇಳಿದಂತ ಅಲ್ಲಾಮಾ ಇಕ್ಬಾಲ್ ರವರು ರಾಷ್ಟ್ರಕವಿಯಾಗಿದ್ದಾರೆ, ಇವರಿಗೆ ಸನ್ಮಾನ ಅಂತ ಹೇಳ್ತಾರೆ ಅಂತ. ಆಗ ಅಲ್ಲಾಮಾ ಇಕ್ಬಾಲ್ ಹೇಳ್ತಾರಂತೆ, ಈ ಸನ್ಮಾನಕ್ಕೆ ಅರ್ಹನು ನಾನಲ್ಲ, ಈ ಸನ್ಮಾನ ಮಾಡಬೇಕಿದ್ದವರು ನೀವು ಇವರಿಗೆ ಅಂತ ಕೂತ್ಕೊಳಿಸ್ತಾರೆ. ಎಲ್ಲರೂ ಕೇಳ್ತಾರಂತೆ, ನೀವು ಯಾಕೆ ಅವರನ್ನು ಕೂತ್ಕೊಳಿಸಿ ಸನ್ಮಾನ ಮಾಡಿಸ್ತಿದ್ದೀರಿ ಅಂತ. ಇಲ್ಲ, ಇವರು ನನ್ನ ಪ್ರಾಥಮಿಕ ಶಾಲೆಯಲ್ಲಿ ನನ್ನನ್ನು ತಿದ್ದಿ ತೀಡಿದಂತ ನನ್ನ ಅಧ್ಯಾಪಕರು, ಆದ್ದರಿಂದ ಇವರಿಗೆ ಸನ್ಮಾನ ಮಾಡಬೇಕು ಅಂತ. ಅದರ ವ್ಯವಸ್ಥೆಗಳು, ಚರಿತ್ರೆಗಳು ಮತ್ತೆ ಬೇರೆ ಬೇರೆ ಆಗುತ್ತೆ, ಸನ್ಮಾನ ಮಾಡ್ತದೆ. ಆ ನಿಟ್ಟಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಧ್ಯಾಪಕರನ್ನು ಗೌರವಿಸುವಂಥದ್ದು, ಯಾವುದೇ ಅಧ್ಯಾಪಕರಾಗಲಿ ಅವರನ್ನು ಗೌರವಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಅಧ್ಯಾಪಕನಾಗಬೇಕು ಅಂತ ಹೇಳಿದ್ರೆ ಪಾಠ ಮಾಡಬೇಕು ಅಂತ ಹೇಳಿಲ್ಲ. ಒಬ್ಬನು ಯಾರು ಒಂದು ಮಾವಿನ ಮರಕ್ಕೆ ಕಲ್ಲು ಬಿಸಾಡ್ತೀರಿ ನೀವು ದಾರಿಯಲ್ಲಿ ಹೋಗುವಾಗ, ಯಾರಾದರೂ ನಮ್ಮ ಹಿಂದೆ ಬರ್ತಾರೆ ಒಬ್ಬರು, ಆ ಹಿಂದೆ ಬಂದವರು ಹೇಳ್ತಾರೆ ಅದಕ್ಕೆ ಕಲ್ಲು ಎರಿಯನ್ನ ಅವನ ತಲೆಗೆ ಬೂಳು ಅಂತ ಹೇಳಿದರೆ ಅದು ನಮಗೊಂದು ವಿದ್ಯೆ. ನೀವು ಅದಕ್ಕೆ ಕಲ್ಲು ಬಿಸಾಡುವುದು ಬೇಡ, ಅವನಿಗೆ ತಲೆಗೆ ಬೀಳ್ತದೆ ಅಂತ. ಅವರು ನಮ್ಮ ಗುರುಗಳಾದರು, ಅವರನ್ನು ಸಹ ನಾವು ಗುರುಗಳು ಅಂತೇಳಿ ಗೌರವಿಸಬೇಕು. ಈ ಎಲ್ಲ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಾದ ನೀವು ತಿಳಿಬೇಕು, ನಮ್ಮ ಮನಸ್ಸಿನಲ್ಲಿ ಏನು ಅಂತ ಹೇಳಿದ್ರೆ ನಾವು ಇಲ್ಲಿ ಶಿಕ್ಷಕ ದಿನಾಚರಣೆ ಮಾಡುವುದು, ಟೀಚರ್ಸ್ನವರು ನಾವು ಡ್ಯಾನ್ಸ್ ಮಾಡುವುದು, ಬಂದವರು ಸ್ವಲ್ಪ ಮಾತನಾಡುವುದು, ಕೊನೆಗೆ ಲಾಡು ತಿನ್ನುವುದು, ಅಲ್ಲಿಗೆ ಮುಗಿಯಿತು ಅಂತ. ಅದು ಶಿಕ್ಷಕ ದಿನಾಚರಣೆಯಲ್ಲ. ಶಿಕ್ಷಕರನ್ನು ನಾವು ಗೌರವಿಸಬೇಕು. ನಿಜವಾಗಿಯೂ ನಮಗೆ 2ನೇ ತಾಯಿ ಇದ್ದಂತೆ ನಮ್ಮ ಶಿಕ್ಷಕಿ. 1ನೇ ತಾಯಿಯು ನಮಗೆ ಜನ್ಮ ಕೊಟ್ಟಾಗ 2ನೇ ತಾಯಿಯು ನಮಗೆ ಜೀವನವನ್ನು ಕಲಿಸಿಕೊಡ್ತಾರೆ. ನಮಗೆ ತಾಯಿ ಕಾಲಿ ಜನ್ಮವನ್ನು ಮಾತ್ರ ಕೊಡ್ತಾಳೆ, ಹೊಟ್ಟೆಗೆ ಮಾತ್ರ ಕೊಡ್ತಾಳೆ. ಆದರೆ ಇಡೀ ಸರ್ವಾಂಗೀಣ ಬೆಳವಣಿಗೆಯನ್ನು ಮಾಡಬೇಕು, ಎಲ್ಲರೊಟ್ಟಿಗೆ ನೀನು ಬೆಳೆಯಬೇಕು, ನೀನು ಹೊಂದಾಣಿಕೆಯಿಂದ ಇರಬೇಕು, ನೀನು ಸರ್ವಾಂಗೀಣ ಸುಂದರನಾಗಬೇಕು ಎಂಬಂತಹ ಒಂದು ಜೀವನವನ್ನು ಕೊಡೋದು ಅದು ಶಾಲೆಗಳಲ್ಲಿ. ಆ ನೆನಪು ನಾವು ಮಾಡಬೇಕು. ನಾನು ಇವತ್ತು ಇರ್ಬೋದು, ಅಥವಾ 2 ವರ್ಷ 4 ವರ್ಷ 8 ವರ್ಷ ಬಿಟ್ಟ ಮೇಲೆ ನಾನು ಹೋಗ್ಬೋದು, ಆದರೆ ಇದನ್ನು ನೀವು ಕಂಟಿನ್ಯೂಷನ್ ಮಾಡಬೇಕು ಅಂತ ನಾನು ಯಾವುದನ್ನು ಇಟ್ಟುಕೊಳ್ಳಿಲ್ಲ, ನೀವು ಮಾಡ್ಬೋದು. ಅದರ ಮಹತ್ವ ನಮಗೆ ಗೊತ್ತಿರಬೇಕು. ಆದ ಕಾರಣ ನಾವು ನಮ್ಮಲ್ಲಿ ಒಂದು ಕ್ರಮವನ್ನು ಇಟ್ಕೊಂಡಿದ್ದೇವೆ. ಶಿಕ್ಷಕ ದಿನಾಚರಣೆಯನ್ನು ನಮ್ಮ ಮಕ್ಕಳು ಮಾಡೋದು, ಮಕ್ಕಳ ದಿನಾಚರಣೆಯನ್ನು ಟೀಚರ್ಸ್ನವರು ಮಾಡೋದು. ಆ ದಿವಸ ಟೀಚರ್ಸ್ನವರು ಮಕ್ಕಳ ಎಲ್ಲ ಚಟುವಟಿಕೆಗಳಿಗೆ ಬೇಕಾದಂತ ಎಷ್ಟು ಹಣ ಖರ್ಚಿದೆಯೋ ಎಲ್ಲ ಹಣವನ್ನು ಖರ್ಚು ಅವರು ಮಾಡ್ತಾರೆ. ಇವತ್ತು ಸಹ ನಮ್ಮಲ್ಲಿ ಏನಾಗಿದೆ, ನಮ್ಮ ವಿದ್ಯಾರ್ಥಿಗಳಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಸಂಗ್ರಹ ಆಗಿದೆ, ಆದರೆ ಉಳಿದದನ್ನು ಏನ್ ಮಾಡಬೇಕು, ನಾವೇ ಭರ್ತಿ ಮಾಡಬೇಕಾಗ್ತದೆ. ಆದರೆ ದಿವಸ ಶಿಕ್ಷಕರ ದಿನಾಚರಣೆಯಿಂದ ನಾವಿಡೀ ಇವತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೇಳ್ತಾ ಇದ್ದೇವೆ, ಶಿಕ್ಷಕರ ತಿಥಿಯನ್ನು ಶಿಕ್ಷಕರು ಮಾಡುವುದಲ್ಲ, ಶಿಕ್ಷಕರ ತಿಥಿಯನ್ನು ಬೇರೆಯವರು ಮಾಡಬೇಕು ಅಂತ. ಯಾಕಂದ್ರೆ ನಮ್ಮ ದಿನಾಚರಣೆಯನ್ನೇ ನಾವೇ ಮಾಡಿಕೊಳ್ಳುವುದಲ್ಲ, ನಾವೇ ಕೂತ್ಕೊಳ್ಳುವುದಲ್ಲ, ನಾವೇ ಮಾಲೆ ಹಾಕುವುದಲ್ಲ, ನಾವು ಕೂತ್ಕೊಳ್ಳೋದು, ಬೇರೆಯವರು ಮಾಲೆ ಹಾಕೋದು, ನಾವೇ ಮಾಲೆ ಹಾಕಿಸ್ಕೊಳ್ಳುವುದಲ್ಲ, ಬೇರೆಯವರು ಮಾಲೆ ಹಾಕೋದು. ಇದಕ್ಕೆ ಶಿಕ್ಷಕ ದಿನಾಚರಣೆ ಅಂತ ಹೇಳ್ತಾರೆ. ಇದರ ಶಿಕ್ಷಕ ದಿನಾಚರಣೆ ಬಗ್ಗೆ ಮಾತಾಡ್ಲಿಕ್ಕೆಲ್ಲ ನಮ್ಮೊಟ್ಟಿಗೆ ಬಹಳಷ್ಟು ಜನ ಇದ್ದಾರೆ. ನಾನು ಈ ಆಚರಣೆಯ ದಿವಸದ ಬಗ್ಗೆ ಮಾತ್ರ ನಿಮ್ಮಲ್ಲಿ ನಾನು ಹೇಳಿದೆ, ಇದನ್ನು ನೀವು ಕಂಟಿನ್ಯೂಷನ್ ಮಾಡಬೇಕು. ಇಲ್ಲಿಯ ಊರಿನವರ ಕರ್ತವ್ಯ, ಸಂಘ ಸಂಸ್ಥೆಗಳ ಕರ್ತವ್ಯ, ಹಳೆ ವಿದ್ಯಾರ್ಥಿಗಳ ಕರ್ತವ್ಯ, ಸಾಮೂಹಿಕವಾದಂಥ ಎಲ್ಲರ ಕರ್ತವ್ಯ.
ಯಾಕೆಂತ ಹೇಳಿದ್ರೆ ಕ್ಯಾಥೋಲಿಕ್ ಬೋರ್ಡ್ ಇದೆ. ನಾನು ನಿಮಗೆ ಸುಲಭವಾಗಿ ಹೇಳ್ಬೇಕು ಅಂತಲೇ ಕ್ಯಾಥೋಲಿಕ್ ಬೋರ್ಡ್ ಇದೆ. ಕ್ಯಾಥೋಲಿಕ್ ಬೋರ್ಡ್ನಲ್ಲಿ 4ನೇ ತಾರೀಕಿಗೆ ಶಿಕ್ಷಕ ದಿನಾಚರಣೆ ನಡೆಯುತ್ತದೆ. ಎಲ್ಲ ಟೀಚರ್ಸ್ನವರು ಮಧ್ಯಾಹ್ನ ಮೇಲೆ 4ನೇ ತಾರೀಕಿನ ದಿವಸ ಅವರ ಉಜ್ಜೋಡಿಯಲ್ಲಿರುವಂತ ಕ್ಯಾಥೋಲಿಕ್ ಭವನದಲ್ಲಿ ಸೇರೋದು. ಸಾಧಾರಣ 1700-750 ಮಂದಿ ಟೀಚರ್ಸ್ನವರು ಸೇರಿ ಇಡೀ ಶಿಕ್ಷಕ ದಿನಾಚರಣೆ ಮಾಡೋದು. ಅಲ್ಲಿ ಊಟ ಕೊಡಬೇಕು ಅಂತಲಿಲ್ಲ, ಅಥವಾ ಅವರಿಗೆ ಬೇರೆ ಏನಾದರೂ ಕೊಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಅಂತಲಿಲ್ಲ. ನಮ್ಮನ್ನು ನಾವು ಗುರುತಿಸಿದ್ದೇವೆ, ನಮ್ಮನ್ನು ಊರಿನವರು ಗುರುತಿಸಿದ್ದಾರೆ, ನನ್ನ ಹಳೆ ವಿದ್ಯಾರ್ಥಿ ನನ್ನನ್ನು ಗುರುತಿಸಿದೆ, ನಮ್ಮ ಸಮಿತಿ ನಮ್ಮನ್ನು ಗುರುತಿಸಿದೆ ಎಂಬಂತ ಹೆಮ್ಮೆ ಮತ್ತು ಹಿರಿಮೆ ಏನಾಗುತ್ತೆ ಅಂತ ಟೀಚರ್ಸ್ನವ್ರಿಗೆ ಬರ್ತಾರೆ. 4ನೇ ತಾರೀಕಿಗೆ ನಾವು ಕ್ಯಾಥೋಲಿಕ್ ಬೋರ್ಡ್ನ ಶಾಲೆಯ ಯಾವುದೇ ಟೀಚರ್ಸ್ನವ್ರು ನೋಡಿದರೂ ಅವರು ಸಿಗುವುದಿಲ್ಲ, ಅವರು ಅದೇ ಸಹ ಕಾರ್ಯಕ್ರಮದಲ್ಲಿ ಹೋಗ್ತಾರೆ. ಇವತ್ತು ನಮ್ಮ ಎಲ್ಲ ಕಮಿಟಿಯವರು, ಸಮಿತಿಯವರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಇದೇ ರೀತಿಯಾದಂತಹ ಕಾರ್ಯಕ್ರಮಗಳು ಮತ್ತು ನಮ್ಮಲ್ಲಿ ಒಂದು ಸಂತೋಷ ಏನಂತ ಹೇಳಿದ್ರೆ, ಸೈಯದ್ ಮದನಿ ಅವರ ಕರಾಮತಿನಿಂದ ನಾವು ಯಾವುದನ್ನು ಪ್ಲಾನ್ ಅಲ್ಲಿ ಆಗೋದು. ನಾವು ಏನು ಕಾರ್ಯಕ್ರಮ ಮಾಡ್ತೇವೆಯೋ ಆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಅದು ಬಹುಶಃ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮದಂತಹ ಕಾರ್ಯಕ್ರಮಗಳು ಆಗುತ್ತೆ ಅಂತ ನಾನು ಇದು ನನ್ನ ಪೌರುಷವನ್ನು ಹೇಳ್ತಾ ಇರುವುದಲ್ಲ, ಇದು ನಾನು ಆತ್ಮಸಾಕ್ಷಿಯಾಗಿ ಅವರ ಕರಾಮತ್ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೆ. ಇವತ್ತು ನಾವು ಈ ಶಿಕ್ಷಕ ದಿನಾಚರಣೆಯನ್ನ ಶಾಲಾ ಮಂತ್ರಿಮಂಡಲದ ವತಿಯಿಂದ, ಶಾಲಾ ಶಿಕ್ಷಕರ ಸಮಿತಿ ಇದೆ, ಶಿಕ್ಷಕ ದಿನಾಚರಣಾ ಸಮಿತಿಯಿಂದ, ಆ ಸಮಿತಿಯಿಂದ ಆಚರಿಸ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ಬಹಳ ಹತ್ತಿರವಾಗಿ ನಾವು ಮಾಡಿದ್ವಿ. ಯಾಕಂದ್ರೆ ನಾವು ಯಾವಾಗಲೂ ಅವರ ಹತ್ರ ಹೇಳ್ತೇವೆ, ನಮಗೊಂದು ಪ್ಲಾನ್ ಮಾಡಿಕೊಡಿ. ಪ್ಲಾನ್ ಮಾಡಿ ಕೊಟ್ಟಾಗ ನಮ್ಮಲ್ಲಿ ಕ್ರಾಸ್ ಆಗುದಿಲ್ಲ. ನಮ್ಮಲ್ಲಿ 16 ಶಾಲೆಗಳಿವೆ, 16 ಶಾಲೆಗಳು ಒಟ್ಟಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಇವತ್ತು ಒಂದು ಬೇಸರ ಇದೆ. 4 ಶಾಲೆಯವರು ನಾವು ಒಟ್ಟಿಗೆ ಮಾಡ್ತೇವೆ. ಕಲ್ಲಾಪಿನಲ್ಲಿ ಮಾಡ್ತೇವೆ, ಹಜರತ್ನಲ್ಲಿ ಮಾಡ್ತೇವೆ, ಆಜಾದ್ ನಗರದಲ್ಲೆಲ್ಲ ಮಾಡ್ತೇವೆ. ನಾವು ಜೂನ್ನಲ್ಲಿ ಒಂದು ಪ್ಲಾನ್ ಮಾಡಿ ಹಂಚಿಕೊಟ್ಟಾಗ ಅದೇನಾಗುತ್ತೆ, ಬೇರೆ ಬೇರೆ ದಿವಸಗಳು ನಾವು ಮಾಡ್ಲಿಕ್ಕೆ ಆಗುತ್ತೆ ಅಂತ. ಆದರೂ ನಮ್ಮ ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡಲೇಬೇಕಾಗಿದೆ. ಇನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ 12 ತಾರೀಕು ದಾಟಬೇಕು. 12 ತಾರೀಕಿನವರೆಗೆ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಸೋಮವಾರ ಉಪವಾಸ, ಮಂಗಳವಾರ ರಜೆ ಮತ್ತು ಬುಧವಾರ, ಗುರುವಾರದವರೆಗೆ ದಾಟಬೇಕು ಎಂಬ ದೃಷ್ಟಿಯಿಂದ ಇವತ್ತು ನಾವು ಮಾಡಿದ್ದೇವೆ. ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಸಭೆಯನ್ನು ನಡೆಸಿಕೊಡ್ಬೇಕು ಅಂತೇಳಿ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ನ ಉಪಾಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು, ನಮ್ಮ ಶಾಲೆಯ ಮೇಲೆ ಸದಾ ಅಭಿಮಾನದಿಂದ ಇರುವಂತವರು ಆದಂತ ಜನಾಬ್ ಹಾಜಿ ಯುಕೆ ಇಬ್ರಾಹಿಂ ರವರಲ್ಲಿ ಕೇಳಿಕೊಂಡಂತೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕು ಎಂದು ಕೇಳಿಕೊಂಡು ಅವರನ್ನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಉಪಾಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರು, ಎಲ್ಲ ಸಂದರ್ಭದಲ್ಲಿಯೂ ನಮಗೆ ಮಾರ್ಗದರ್ಶನವನ್ನು ನೀಡುತ್ತಿರುವಂತಹ ಜನಾಬ್ UN ಇಬ್ರಾಹಿಂ ರವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸರ್. ಹಾಗೇನೆ ನಮ್ಮ 16 ಶಾಲೆಗಳ ಆಡಳಿತಾಧಿಕಾರಿಗೆ ಇದ್ಕೊಂಡು ಎಲ್ಲ ಕಾರ್ಯಗಳಲ್ಲಿ ನಮಗೆ ಮಾರ್ಗದರ್ಶನ ನೀಡುತ್ತಿರುವ ನಮ್ಮ ಹಿರಿಯ ಅಧ್ಯಾಪಕರು ಆದಂತ ಜನಾಬ್ ಅಬ್ದುಲ್ ಲತೀಫ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನನ್ನ ಆತ್ಮೀಯ ಮಿತ್ರ, ನಮ್ಮ ಶಾಲೆಯ ಎಲ್ಲ ಚಟುವಟಿಕೆಗಳಿಗೂ ನಮಗೆ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ನೀಡುವವರು ಅಲ್ತಾಫ್ ಅವರು. ಕಾರ್ಯಕ್ರಮದಲ್ಲಿ 2 ಗಂಟೆಗೆ ಬಂದು ಕೇಳ್ತಾರೆ, ಯಾರು ಬರುವುದಿಲ್ವೋ, ನಾನು ಒಬ್ಬನೇ ಅಂತ. ಸ್ವಲ್ಪ ಕಾಯುವ, ಬಾರದಿದ್ದರೆ ನೀವು ಒಬ್ಬರೇ ಅಂತ ಹೇಳಿದೆ. ಸ್ವಲ್ಪ ಕಾಯುವ, ಸ್ವಲ್ಪ ಸಮಯ ಕೊಡ್ತೇನೆ ಕಾಯುವ ಅಂದ್ರೆ ಎಲ್ಲ ಚಟುವಟಿಕೆಗಳಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನೋರ್ವ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾದಂಥ ಜನಾಬ್ UH ಮೊಹಮ್ಮದ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅವರಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಆತ್ಮೀಯ ಮಿತ್ರ, ನಮ್ಮ ಹಳೆ ವಿದ್ಯಾರ್ಥಿ ಅಲ್ಲದಿದ್ದರು ಹಳೆ ವಿದ್ಯಾರ್ಥಿಯಾಗಿಯೇ ಇದ್ದುಕೊಂಡು ಶಾಲೆಯ ಹಿತೈಷಿಯಾಗಿ ನಮಗೆ ಸದಾ ನಮ್ಮ ಎಲ್ಲ ವಿದ್ಯಾರ್ಥಿಗಳೊಟ್ಟಿಗೆ ಆತ್ಮೀಯತೆಯಿಂದ ಇರುವಂತ ಶಬೀರ್ ಅವರು, ಅವರಿಗೂ ಶಾಲೆಗೆ ಯಾಕಂದ್ರೆ ಒಂದು ಆತ್ಮೀಯ ಸಂಬಂಧ. ಶಬೀರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ನನ್ನ ಹಳೆ ವಿದ್ಯಾರ್ಥಿ ಸಂಘದ ಗೌರವ ಅಧ್ಯಕ್ಷರಾದಂತ ರಫೀಕ್ ರವರಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಸದಾ ನಾವು ಯಾವತ್ತೂ ಹೇಳುತ್ತಿರುವಂತ ನಮ್ಮ ಶಾಲಾ ಸಂಚಾಲಕರಾದಂತ ಜನಾಬ್ MS ಇಬ್ರಾಹಿಂ ರವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೆ ನನ್ನ ಸಹೋದರ ಸಂಸ್ಥೆಯ ಮುಖ್ಯ ಉಪಾಧ್ಯಾಯರು, ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ನಾವು ಇದ್ದುಕೊಂಡು ಯಾವುದೇ ಕಾರ್ಯಕ್ರಮಗಳಿದ್ದು ಆಡಳಿತಾತ್ಮಕವಾದದ್ದು ಇರಬಹುದು ಅಥವಾ ನಮ್ಮ ವೈಯಕ್ತಿಕವಾದದ್ದು ಅಂತ ಇರಬಹುದು, ನಮ್ಮ ಸಂಸ್ಥೆ ಎಲ್ಲ ಅಧ್ಯಾಪಕರು, ಮುಖ್ಯ ಉಪಾಧ್ಯಾಯರುಗಳು ನಾವು ಒಟ್ಟಿಗೆ ಇದ್ದುಕೊಂಡು ಮಾಡ್ತೇವೆ. ಹಜರತ್ ಸೈಯದ್ ಮದನಿ ಮುಖ್ಯ ಉಪಾಧ್ಯಾಯರಾದಂತ ಜನಾಬ್ ಇಮ್ತಿಯಾಜ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಹಾಗೆಯೇ ಇನ್ನು ನಮ್ಮ ಸಹೋದರ ಸಂಸ್ಥೆಯ
ಮುಖ್ಯೋಪಾಧ್ಯಾಯಿನಿಯಾದಂತಹ ರಮಲತ್ವಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ನನ್ನ ಪ್ರಾಥಮಿಕ ಶಾಲೆಯ ಮತ್ತು ಪ್ರೌಢಶಾಲೆಯ ಎಲ್ಲ ಅಧ್ಯಾಪಕರುಗಳನ್ನ ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ನಮಗೆ 40 ದಿವಸಗಳವರೆಗೆ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಬಂದಂತ ಗೋಕರ್ಣನಾಥೇಶ್ವರ B.Ed ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಚಾನೆಲ್ನವರು, ನಮ್ಮ ವಿದ್ಯಾರ್ಥಿ, ನಮ್ಮ ಹುಡುಗ ಆಸಿಫ್ರವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಬಂದಂತ ಎಲ್ಲರಿಗೂ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳ ತಂಡವು ಪಡೆದುಕೊಂಡಿದೆ. ವಿದ್ಯಾರ್ಥಿ ತಂಡದ ನಾಯಕರು ದಯವಿಟ್ಟು ಬಂದು ಅದನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಂಡು, ಅದೇ ರೀತಿಯಲ್ಲಿ ಥ್ರೋಬಾಲ್ ಅನ್ನ ಸಹ ಹಮ್ಮಿಕೊಂಡಿದ್ದು, ಥ್ರೋಬಾಲ್ನಲ್ಲಿ ಪ್ರಥಮ ಶಿಕ್ಷಕರ ತಂಡ, ದಯವಿಟ್ಟು ಅದರ ಟೀಮ್ ಮ್ಯಾನೇಜರ್ ಬಂದು ತೆಗೆದುಕೊಳ್ಬೇಕು. ವಿದ್ಯಾರ್ಥಿಗಳ ತಂಡ ದಯವಿಟ್ಟು ಟೀಮ್ ಮ್ಯಾನೇಜರ್ ಬಂದು ಅದನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತೇನೆ. ದ್ವಿತೀಯ ವಿದ್ಯಾರ್ಥಿಗಳ ತಂಡ, ಇದನ್ನು ನಮ್ಮ ಆಡಳಿತಾಧಿಕಾರಿಯವರು ನೀಡಬೇಕು ಅಂತ ಕೇಳಿಕೊಂಡು, ಪ್ಲಸ್ ಮೈನಸ್ ಗೇಮ್ ಸಪ್ರೀನಾ, ದ್ವಿತೀಯ ರೇಷ್ಮಾ, ಇದನ್ನ ಜನಾಬ್ UH ಮೊಹಮ್ಮದ್ ರವರು ನೀಡಬೇಕು. ಶಾರ್ಟ್ ಪುಟ್ ರೋಲಿಂಗ್ ಪ್ರಥಮ ಪುಷ್ಪಾವತಿ, ದ್ವಿತೀಯ ದಿವ್ಯ, ದ್ವಿತೀಯ 2 ಬಂದಿದೆ. ಇನ್ನೊಂದು ಮುಖ್ಯೋಪಾಧ್ಯಾಯರಿಗೆ, ಇದನ್ನು MS ಇಬ್ರಾಹಿಂ ರವರು. ಅದರ ಒಟ್ಟಿಗೆ ನಮ್ಮ ಸಹೋದರ ಸಂಸ್ಥೆಯ ಮುಖ್ಯೋಪಾಧ್ಯಾಯರುಗಳನ್ನ ಸಹ ಗೌರವಿಸುವಂತಹ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಳ್ತಾ. ಅವರವರ ಶಾಲೆಯಲ್ಲಿ ಮಾಡುವ ಕಾರಣ ನಮಗೆ ಹೆಚ್ಚಿನ ಮುಖ್ಯೋಪಾಧ್ಯಾಯರುಗಳು ಸಿಕ್ಕಿಲ್ಲ. ಇವತ್ತಿಗೆ ಪ್ರಥಮವಾಗಿ ನಮ್ಮ ನಮ್ಮೆಲ್ಲರ ಅಧ್ಯಾಪಕರುಗಳಾದಂಥ ಜನಾಬ್ ಅಬ್ದುಲ್ ಲತೀಫ್ ಸರ್ ಅವರನ್ನ ನಾವು ಧನ್ಯವಾದಗಳು. ಅದೇ ರೀತಿಯಲ್ಲಿ ನನ್ನ ಆತ್ಮೀಯ ಮಿತ್ರ ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯ MTS ಅವರನ್ನ ಸಹ ನಾವು ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ಹಾಗೆಯೇ ಇನ್ನೋರ್ವ ನಮ್ಮ ಸಹೋದರ ಸಂಸ್ಥೆ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರಮ್ಯಾ ಬಾಂಡ್ರವರನ್ನ ನಾವು ಸಹ ಗೌರವಿಸ್ತಾ ಇದ್ದೇವೆ. ನಮ್ಮ ಶಾಲಾ ಹಿರಿಯ ಅಧ್ಯಾಪಿಕೆ ಶ್ರೀಮತಿ ಅರುಣಾಕ್ಷಿ ಟೀಚರ್, ಶ್ರೀಮತಿ ಬಬಿತಾ, ಒಬ್ಬೊಬ್ಬರು ಕೊಟ್ಟಿದೆ ಸರ್. ಶ್ರೀಮತಿ ಬಬಿತಾ, ಶ್ರೀಮತಿ ಬೀನಾ, ಶ್ರೀಮತಿ ಹಸೀನಾ, ಅದು ಇಟ್ಕೊಳ್ಳಿ, ಟೀಚರ್ಸ್ ಇಟ್ಕೊಳ್ಳಿ ಕೈಯಲ್ಲಿ, ಫೋಟೋ ತೆಗೆಯಿಲ್ಲ ಗ್ರೂಪ್ ಫೋಟೋಕ್ಕೆ. ಶ್ರೀಮತಿ ಹಸೀನಾ, ಶ್ರೀಮತಿ ಸಪ್ನಾ, ಶ್ರೀಮತಿ ಶಕೀಲಾ, ಕುಮಾರಿ ರಮ್ಲಾ ಬಾನು, ಅವರದೊಂದು ಹೆಸರು 4 ಮಂದಿ ಹೆಸರು ಬರೆದುಕೊಳ್ಳಿ. ಶ್ರೀಮತಿ ರಮ್ಲಾ, ಇದರಲ್ಲಿ ಉಂಟಾ? ಶ್ರೀಮತಿ ಸೌಮ್ಯ, ಕುಮಾರಿ ಶಾಮಿಲಿ, ಶ್ರೀಮತಿ ಪುಷ್ಪ, ಕುಮಾರಿ ದಿವ್ಯಾ, ಪುಷ್ಪ ಟೀಚರ್ ಇದ್ದಾರೆ, ಕುಮಾರಿ ದಿವ್ಯಾ, ಜಯಲಕ್ಷ್ಮಿ, ದಿವ್ಯ ಭಾರತಿ,
ಜಯಲಕ್ಷ್ಮಿ, ಅಮೃತ, 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 ಧನ್ಯ, ಧನ್ಯ, ಸುಮಿತ್ರ, ನೀವು ಧನ್ಯವಾ, ಧನ್ಯ, ಸುಮಿತ್ರ, ಸುಮಿತ್ರ, ರೇಷ್ಮಾ, ನಿನ್ನಾಗ್ಲಿಲ್ಲ ನಿನ್ನ ಹೆಸರು ಬರೀ ಕುಮಾರಿ ವಿದ್ಯಾ, ಕುಮಾರಿ ವಿದ್ಯಾ, ಸಪ್ರೀನಾ, ಸಪ್ರೀನಾ, ನಮ್ಮ ಅಂಗನವಾಡಿಯ ಸಹಾಯಿಕೆ ಕೆಲವರಿಸು ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರು 1888ರ ಸೆಪ್ಟೆಂಬರ್ 5ರಂದು ಜನಿಸಿದರು. ಅನ್ನದಾನ ಹಸಿವನ್ನು ನೀಗಿಸಿದರು. ಅಕ್ಷರ ಜ್ಞಾನವು ಅಜ್ಞಾನವನ್ನು ನಿವಾರಿಸುತ್ತದೆ ಎಂಬ ಮಾತು ಮಹತ್ವಪೂರ್ಣವಾಗಿದೆ. ನಮ್ಮ ಜೀವನದಲ್ಲಿ ಬಹಳಷ್ಟು ಶಿಕ್ಷಕರು ಬಂದು ಹೋಗಿರುತ್ತಾರೆ. ಒಂದೊಂದು ಅಕ್ಷರ ಕಲಿಸಿದವರು ನಿಜವಾದ ಶಿಕ್ಷಕರು. ಶಿಕ್ಷಕ ಅನ್ನೋದು ಬರೀ 3 ಅಕ್ಷರಗಳ ಪದ ಇದಲ್ಲ, ಇಡೀ ಜಗತ್ತನ್ನೇ ಬೆಳಗುವ ಪದ, ಬೆಳಗಿಸುವ ಪದ. ಇಷ್ಟು ಹೇಳಿ ನನ್ನ ಒಂದೆರಡು ಮಾತುಗಳ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ತಾಯಿಯ ನೆನಪು, ವಾತ್ಸಲ್ಯ, ತಂದೆಯ ಪ್ರೀತಿ, ಪ್ರೇಮ, ಇವುಗಳ ಮಧ್ಯೆ ಬೆಳೆಯುವ ಮಗುವು ಏನೆಲ್ಲ ವಿಷಯವನ್ನು ಅರಿತುಕೊಂಡಿರುತ್ತದೆ. ಆದುದರಿಂದಲೇ ನಮ್ಮ ಹಿರಿಯರು ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಎಂದು ಹೇಳಿದ್ದಾರೆ. ಆದರೂ ಹುಟ್ಟಿ ಬೆಳೆದ ಮಗುವಿಗೆ ಸಂಸ್ಕಾರವನ್ನು, ಪರಿಪೂರ್ಣ ಅಕ್ಷರಾಭ್ಯಾಸವನ್ನು ಕೊಟ್ಟು ಒಂದು ಪರಿಪಕ್ವ ಮೂರ್ತಿಯನ್ನಾಗಿ ನಿರ್ಮಾಣ ಮಾಡುವ ಸಾಮರ್ಥ್ಯ ಇರುವುದು ಶಿಕ್ಷಕನಿಗೆ ಮಾತ್ರ. ಶಿಕ್ಷಕ ಎಂದರೆ ಮುದ್ದು ಮಕ್ಕಳ ಮೃದು ಮನಸ್ಸನ್ನು ಅರಿತು ಅವರ ಮನೋಭಿಲಾಷೆಯಂತೆ ತಾನು ನಡೆದು ಅವರನ್ನು ಪ್ರಗತಿಯತ್ತ ಕರೆದುಕೊಂಡು ಹೋಗಬಲ್ಲ ಏಕೈಕ ನೇತಾರನೆಂದು ಹೇಳಬಹುದು. ಅಂತಹ ಶಿಕ್ಷಕರಲ್ಲಿ ದಿವಂಗತ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಒಬ್ಬರು. ಇವರು ಸೆಪ್ಟೆಂಬರ್ 5ರಂದು ಜನಿಸಿದರು. ಇವರು ನಮ್ಮ ದೇಶದ 2ನೇ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಸ್ವತಃ ಶಿಕ್ಷಕರಾಗಿದ್ದು ನವಜನಾಂಗದ ನಿರ್ಮಾಣ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ಶಿಕ್ಷಕರೆಂದರೆ ತುಂಬಾ ಪ್ರೀತಿ ಹಾಗೂ ಗೌರವ. ಹೀಗಾಗಿ ರಾಧಾಕೃಷ್ಣನ್ರ ಜನ್ಮದಿನದಂದು ಶಿಕ್ಷಕ ದಿನಾಚರಣೆ ಆಚರಿಸಲಾಗುತ್ತಿದೆ. ಆದ್ದರಿಂದ ನಾವಿಂದು ನಮ್ಮ ಶಾಲೆಯಲ್ಲಿ ಶಿಕ್ಷಕ ದಿನಾಚರಣೆಯನ್ನು ಸಂತೋಷ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸಿ, ಶಿಕ್ಷಕರ ದಿನಾಚರಣೆ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ನಮ್ಮ ಶಾಲೆಯ ಶಿಕ್ಷಕರು. ಶಿಕ್ಷಕರ ದಿನ ಪ್ರತಿಯೊಬ್ಬರಿಗೂ ವಿಶೇಷ ಸಂದರ್ಭವಾಗಿದೆ. ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಭಾರತದಲ್ಲಿ 1962ರಿಂದ ಅವರ ಜನ್ಮದಿನದಂದು ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನವಾಗಿ ಆಚರಿಸಲಾಗುತ್ತದೆ.
ಶಿಕ್ಷಕ ಪದಕ್ಕೆ ವಿಶೇಷ ಅರ್ಥವಿದೆ. ಗು ಎಂದರೆ ಕತ್ತಲೆ, ರು ಎಂದರೆ ತೆಗೆದುಹಾಕಲು ಎಂದರ್ಥ. ಕತ್ತಲೆಯ ಅಜ್ಞಾನ ಎಂದು, ಆದ್ದರಿಂದ ಶಿಕ್ಷಕರ ಹೆಸರು ನೆಲೆಸಿದೆ. ರಾಧಾಕೃಷ್ಣನ್ ಅವರು ಭಾರತದ ಮೊದಲ ಉಪಾಧ್ಯಕ್ಷರಾಗಿದ್ದರು. 1962ರಿಂದ 1967ರವರೆಗಿನ ಭಾರತದ 2ನೇ ಅಧ್ಯಕ್ಷರಾಗಿದ್ದರು. ಅವರು ಹಲವು ವಿದ್ಯಾರ್ಥಿಗಳು ಮತ್ತು ಸ್ನೇಹಿತರು ಅವರನ್ನು ತಮ್ಮ ಜನ್ಮದಿನವನ್ನು ಆಚರಿಸಲು ಬದಲಾಗಿ ಸೆಪ್ಟೆಂಬರ್ 5ರ ಶಿಕ್ಷಕರ ದಿನವಾಗಿ ಆಚರಿಸಿದರೆ ಅದು ನನ್ನ ಹುಟ್ಟುಹಬ್ಬ ಎಂದಿದ್ದರು. ನಂತರ ಅವರ ಜನ್ಮದಿನವನ್ನು ಭಾರತದ ಶಿಕ್ಷಕರ ದಿನವಾಗಿ ಆಚರಿಸಲಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ದೇಶದ ಭವಿಷ್ಯವನ್ನೇ ಬದಲಿಸಬಲ್ಲದು. ಒಂದು ವೇಳೆ ಯಾವುದಾದರೂ ವ್ಯಕ್ತಿ ಜೀವನದಲ್ಲಿ ಅತ್ಯಂತ ಉನ್ನತ ಸ್ಥಾನ ಪಡೆದರೆ ಅದಕ್ಕೆ ತಳಹದಿಯಾದ ಶಿಕ್ಷಕರ ಶ್ರಮವನ್ನು ಯಾರೂ ಗಮನಿಸುವುದೇ ಇಲ್ಲ. ಈ ದಿನ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ತಮ್ಮ ನೆಚ್ಚಿನ ಶಿಕ್ಷಕರಿಗೆ ಉಡುಗೊರೆ ನೀಡಿ ಮೆಚ್ಚುಗೆ ಪಡೆಯುವ ಅವಕಾಶವಾದರೆ ಶಿಕ್ಷಕರಿಗೂ ತಾವು ವಿದ್ಯಾರ್ಥಿಗಳ ವಲಯದಲ್ಲಿ ಎಷ್ಟು ಜನಪ್ರಿಯರಾಗಿದ್ದೇವೆ ಎಂದು ಅರಿಯಲು ಸಾಧ್ಯವಾಗುತ್ತದೆ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ನಿಮಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಸೆಪ್ಟೆಂಬರ್ 5ರಂದು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾಗಿದೆ. ಈ ಜನ್ಮದಿನದಂದು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸುತ್ತೇವೆ. ವಿದ್ಯಾರ್ಥಿಗಳು ನಮ್ಮ ವೃತ್ತಿ ಜೀವನವನ್ನು ರೂಪಿಸುವಲ್ಲಿ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಸಮೃದ್ಧಗೊಳಿಸುವಲ್ಲಿ ನಿಸ್ವಾರ್ಥ ಪ್ರಯತ್ನಕ್ಕಾಗಿ ನಮ್ಮ ಶಿಕ್ಷಕರು ಗಮನ ಹರಿಸುತ್ತಾರೆ. ನಮ್ಮನ್ನೆಲ್ಲ ಉನ್ನತ ಮಟ್ಟದಲ್ಲಿ ಸುಧಾರಿಸುವ ಸಲುವಾಗಿ ಅಧ್ಯಯನ ಮಾಡುವ ಜೊತೆಗೆ ಹೆಚ್ಚುವರಿ ಪಾಠ್ಯಕ್ರಮದ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅವರು ಪ್ರೇರೇಪಿಸುತ್ತಾರೆ. ಉಪನ್ಯಾಸಕರು ಕಠಿಣ ಕೆಲಸವನ್ನು ಮುಂದುವರಿಸುತ್ತಿದ್ದಾರೆ ಮತ್ತು ವಿವಿಧ ಪುಸ್ತಕಗಳು, ಲೇಖನಗಳು ಇತ್ಯಾದಿಗಳ ಮೂಲಕ ಹೋಗುತ್ತಾರೆ. ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಸಹ ಸಾರ್ವಕಾಲಿಕ ಮಾರ್ಗದರ್ಶನ ನೀಡುತ್ತಾರೆ. ಮುಂಬರುವ ಶಿಕ್ಷಕರಿಗೆ ತಮ್ಮನ್ನು ತಾವು ಮಾದರಿಗಳನ್ನಾಗಿ ಮಾಡಿಕೊಂಡು ಭಾರತದಲ್ಲಿ ಹಲವಾರು ಆದರ್ಶಕ ಶಿಕ್ಷಕರು ಇದ್ದಾರೆ. ಭಾರತದ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಂದರೆ ನಮಗೆಲ್ಲ ಭವಿಷ್ಯದ ಆಕಾರದಲ್ಲಿ ನಿರಂತರ ನಿಸ್ವಾರ್ಥ ಮತ್ತು ಅಮೂಲ್ಯವಾದ ಪ್ರಯತ್ನಗಳಿಗಾಗಿ ಶಿಕ್ಷಕರ ದಿನಾಚರಣೆ ಮತ್ತು ಕೃತಜ್ಞತೆ ಸಲ್ಲಿಸುವ ಶಿಕ್ಷಕರ ದಿನವಾಗಿದೆ. ನಮ್ಮ ಶಿಕ್ಷಕರು ತಮ್ಮ ಮಕ್ಕಳನ್ನು ಕಡಿಮೆ ಪರಿಗಣಿಸುವುದಿಲ್ಲ ಮತ್ತು ಅದರ ಹೃದಯದಿಂದ ನಮಗೆ ಕಲಿಸುತ್ತಾರೆ. ಅವರ ಮಕ್ಕಳಂತೆ ನಮಗೆ ಸ್ಫೂರ್ತಿ ಮತ್ತು ಪ್ರೇರಣೆ, ಜ್ಞಾನ ಮತ್ತು ತಾಳ್ಮೆಯ ಯಾವುದೇ ಕೆಟ್ಟ ಪರಿಸ್ಥಿತಿಯನ್ನು ನಿಭಾಯಿಸಲು ಅವರು ನಮಗೆ ಸಿದ್ಧಪಡಿಸುತ್ತಾರೆ ಎಂದು ಹೇಳುತ್ತಾ ನನ್ನ ಈ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಈ ದಿನ ನಾವು ನಮ್ಮ ಶಾಲೆಯಲ್ಲಿ ಶಿಕ್ಷಕ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಾ ಇದ್ದೇವೆ. ಸೆಪ್ಟೆಂಬರ್ 5 ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನ. ಅವರ ವೃತ್ತಿಯಲ್ಲಿ ಶಿಕ್ಷಕರಾಗಿ ತದನಂತರ ದೇಶದ ರಾಷ್ಟ್ರಪತಿಯವರಾಗಿ ಸೇವೆ ಸಲ್ಲಿಸಿದ ಮಹಾನ್ ವ್ಯಕ್ತಿ. ಶಿಕ್ಷಕ ಎಂದರೆ ಮುದ್ದು ಮಕ್ಕಳ ಮೃದು ಮನಸ್ಸನ್ನು ಅರಿತು ಅವರ ಮನೋಭಿಲಾಷೆಯಂತೆ ತಾನೂ ನಡೆದು ಅವರನ್ನು ಪ್ರಗತಿಯತ್ತ ಕರೆದುಕೊಂಡು ಹೋಗಬಲ್ಲ ಏಕೈಕ ನೇತರ. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ ಎನ್ನುವಂತೆ ಶಿಕ್ಷಕನು ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಪ್ರಗತಿಯನ್ನು ಮಾಡುವುದರ ಜೊತೆಗೆ ರಾಷ್ಟ್ರ ರಕ್ಷಣೆಯನ್ನು ಸಹಿತ ಮಾಡುತ್ತಾನೆ. ಮಕ್ಕಳಿಗೆ ವೀರರ ಕಥೆಗಳನ್ನು ಹೇಳಿ ಧೈರ್ಯ, ಸಾಹಸ, ಸ್ವಾತಂತ್ರ್ಯ ಪ್ರಿಯತೆಗಳನ್ನು ತುಂಬುವನಾಗಬೇಕು. ಧಾರ್ಮಿಕ ಪುರುಷರ ಜೀವನ ಚರಿತ್ರೆಯನ್ನು ಹೇಳಿ ಧರ್ಮದ ಮಹೋನ್ನತ ಗುಣಗಳನ್ನು ಬಿತ್ತಿ ಬೆಳೆಸುವವನೇ ಶಿಕ್ಷಕರು. ಅಂತಹ ಗುಣಗಳನ್ನು ಬೆಳೆಸಿದವರಲ್ಲಿ ಡಾಕ್ಟರ್ ದಿವಂಗತ ರಾಧಾಕೃಷ್ಣನ್ ಅವರು ಒಬ್ಬರಾಗಿದ್ದರು. ಆದ್ದರಿಂದ ಡಾಕ್ಟರ್ ರಾಧಾಕೃಷ್ಣನ್ ಅವರು ಶಿಕ್ಷಕರ ಮೇಲಿನ ಪ್ರೀತಿ ಗೌರವಗಳಿಂದ ತನ್ನ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲು ಕರೆಯುತ್ತ ಮಹಾನ್ ವ್ಯಕ್ತಿ. ಆ ಮಹಾನ್ ವ್ಯಕ್ತಿ ಆತ್ಮಕ್ಕೆ ಪರಮಾತ್ಮನು ಸದ್ಗತಿಯನ್ನು ನೀಡಲಿ. ಅದೇ ರೀತಿ ಶಿಕ್ಷಕರಾದ ನಾವು ನಮ್ಮ ಮಕ್ಕಳ ಪ್ರಗತಿಯತ್ತ ಹೆಜ್ಜೆ ಹಾಕೋಣ ಎಂದು ಹೇಳುತ್ತಾ ನನ್ನೀ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್. ಜ್ಞಾನ ದೀವಿಗೆಯ ಬೆಳಗಿಸಿ ಬದುಕಲಿ ದಿಟ್ಟವಾಗಿ ನಡೆಯುವಂತೆ ಹರಸಿದ, ಬದುಕಿನ ನಿಜವಾದ ನಡೆ ನುಡಿಯನ್ನು ಕಲಿಸಿದ, ನುಡಿಯೊಂದಿಗೆ ಉತ್ತಮ ನಡೆಯನ್ನು ಕಲಿಸಿದ, ಬೋಧನೆಯ ಮೂಲಕ ಸಾಧನೆಯ ಹಾದಿಗೆ ನಡೆಸಿದ ಗುರುವರಿಯರಿಗೆಲ್ಲರೂ ಸಾವಿರ ಸಾವಿರ ಶರಣು ಶರಣಾರ್ಥಿ ಎಂದು ಹೇಳುತ್ತಾ ನಿಮಗೆಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು. ಶಿಕ್ಷಕ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಇದು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾಗಿದೆ. ಇದು ಭಾರತದ ಎಲ್ಲಾ ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯವನ್ನು ರೂಪಿಸುವಲ್ಲಿ ನಿರಂತರ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದ ಶಿಕ್ಷಕರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಸುವರ್ಣ ಅವಕಾಶವಾಗಿದೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಂಬಂತೆ ನಾನು ಇದ್ದರೂ ಕೂಡ ಅದನ್ನು ಮೀರಿ ನಿಂತ ವ್ಯಕ್ತಿ ಶಿಕ್ಷಕ ವೃತ್ತಿ. ಮಾನವೀಯತೆ, ನಿಸ್ವಾರ್ಥ ಸೇವೆಯೇ, ಜ್ಞಾನ ಮತ್ತು ತಾಳ್ಮೆಯೇ ಈ ಶಿಕ್ಷಕರಿಗೆ ಆಭರಣವಾಗಿದೆ. ಮುಕ್ತ ಮನದಲ್ಲಿ
ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡು ಕಟ್ಟುವ ಶಿಲ್ಪಿಗಳು ಶಿಕ್ಷಕರು. ಅಂತಹ ಶಿಕ್ಷಕ ವೃತ್ತಿಯಲ್ಲಿ ನಾನೂ ಇದ್ದೇನೆ, ನಾನು ಶಿಕ್ಷಕಿಯಾಗಿದ್ದೇನೆ ಎಂಬುದನ್ನು ಹೇಳಿಕೊಳ್ಳಲು ಹೆಮ್ಮೆ ಅನಿಸುತ್ತದೆ. ಮದರ್ ಇಸ್ ದ ಫಸ್ಟ್ ಟೀಚರ್ ಅಂಡ್ ಟೀಚರ್ ಇಸ್ ದ ಸೆಕೆಂಡ್ ಮದರ್ ಎಂದು ಹೇಳುತ್ತಾ ನನ್ನ ಈ ಮಾತನ್ನು ಕೊನೆಗೊಳಿಸಿದೆ. ಎಲ್ಲ ಶಿಕ್ಷಕರಿಗೆ ಹಾಗೂ ಮುಖ್ಯೋಪಾಧ್ಯಾಯರಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯನ್ನು ಕೋರುತ್ತಾ, ಈಗಾಗಲೇ ಈ ಜಗತ್ತಿನಲ್ಲಿ ದ ನೋಬ್ಲೆಸ್ಟ್ ಪೊಸಿಷನ್ ಇನ್ ದ ವರ್ಲ್ಡ್, ಅತ್ಯುನ್ನತವಾದ ಒಂದು ಸ್ಥಾನ ಇದ್ದರೆ ಅದು ಶಿಕ್ಷಕರ ಸ್ಥಾನ. ನಮ್ಮ KMK ಸರ್ ಹೇಳಿದಂತೆ ಡಾಕ್ಟರ್ಗಳಲ್ಲ, ವಿಜ್ಞಾನಿಗಳಲ್ಲ, ತತ್ವಜ್ಞಾನಿಗಳಲ್ಲ, ಅಥವಾ ಸುಪ್ರೀಂ ಕೋರ್ಟಿನ ಜಡ್ಜ್ಗಳಲ್ಲ. ಯಾಕೆಂದ್ರೆ ಒಬ್ಬ ಡಾಕ್ಟರ್ ಆಗಿ ಮಾಡಿದ್ದು ಅವರ ಶಿಕ್ಷಕ, ವಿಜ್ಞಾನಿಯನ್ನು ವಿಜ್ಞಾನಿಯಾಗಿ ಮಾಡಿದ್ದು ಅವರೊಬ್ಬ ಶಿಕ್ಷಕ, ತತ್ವಜ್ಞಾನಿಯಾಗಿ ಮಾಡಿದ್ದು ಅವರೊಬ್ಬ ಶಿಕ್ಷಕ. ಆದ ಕಾರಣ ಈ ಜಗತ್ತಿನಲ್ಲಿ ಅತ್ಯುನ್ನತವಾದ ಒಂದು ಸ್ಥಾನ ಇದ್ದರೆ ಅದು ಶಿಕ್ಷಕರಿಗೆ. ಇನ್ನೂ ಮುಂದಕ್ಕೆ ಹೋದರೆ ನಮ್ಮ ರಾಷ್ಟ್ರದಲ್ಲಿ ಈಗಾಗಲೇ ಹೇಳಿದಂತೆ ಅತಿ ಉನ್ನತ ಫಸ್ಟ್ ಪರ್ಸನ್ ಇನ್ ದ ನೇಷನ್ ಅಂದ್ರೆ ಅವರು ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದವರು ಆ ನಂತರ ಬೇರೆ ಯಾವ ಕೆಲಸಕ್ಕೂ ಹೋಗಬಾರದು. ಅವರು ಹೋಗುತ್ತಾರೆ, ಆ ನಂತರ ಅವರಿಗೆ ರಿಟೈರ್ಡ್ ಆದ್ಮೇಲೆ ಹೋಗ್ಲಿಕ್ಕೆ ಒಂದೇ ಒಂದು ಆಪ್ಷನ್ ಅಂದ್ರೆ ಅದು ಶಿಕ್ಷಕ ವೃತ್ತಿಯನ್ನು ಮಾಡಬಹುದು. ಅವರು ಹೇಳಿದಂತೆ ರಾಷ್ಟ್ರಪತಿಗಿಂತ ಉನ್ನತವಾದ ಒಂದು ಸ್ಥಾನ. ಆದುದರಿಂದಲೇ ನಮ್ಮ ಈ ಜಗತ್ತಿನ ದೊಡ್ಡ ವಿಜ್ಞಾನಿಗಳಾಗಿದ್ದ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳಾದ ನಂತರ ಶಿಕ್ಷಕ ವೃತ್ತಿಯನ್ನು ಕಲಿಸಿಕೊಡುವುದನ್ನು ಮಾಡುತ್ತಾ ಇದ್ದರು. ಕ್ಲಾಸಿನಲ್ಲಿ ಅವರು ಟೀಚಿಂಗ್ ಮಾಡುವಾಗಲೇ ಅವರ ಅಂತ್ಯವಾಯಿತು. ನಾನು ಹೇಳುತ್ತಾ ಬಂದಿರುವುದು ಶಿಕ್ಷಕರಂದ್ರೆ ಅಷ್ಟು ಉನ್ನತ ಸ್ಥಾನವನ್ನು ಪಡೆದವರು. ಮಕ್ಕಳೇ, ಈಗಾಗಲೇ ಹೇಳಿದ್ರು ಏನಂದ್ರೆ ಅನ್ನವು ಹಸಿವನ್ನು ನೀಡುತ್ತದೆ ಅಲ್ವಾ? ಹೌದು. ಶಿಕ್ಷಣವು ಯಾವುದನ್ನು ನೀಗಿಸ್ತದೆ? ಅಜ್ಞಾನವನ್ನು ನೀಗಿಸ್ತದೆ. ಆದ ಕಾರಣ ನಿಮಗೆ ಶಿಕ್ಷಣವನ್ನು ಕೊಡುವಂತಹ ನಿಮ್ಮ ಟೀಚರ್ಸ್ ಮನೆಗೆ ಮುಟ್ಟಿದಾಗ ಕೆಲವರು ಅದು ನಾನು ಪೇರೆಂಟ್ಸ್ಗೆ ಹೇಳ್ಬೇಕಾದ್ರೆ ಪೇರೆಂಟ್ಸ್ ಇಲ್ಲಿ ಇಲ್ಲ, ಅವಳು ಟೀಚರು, ಅವನು ಮಾಸ್ಟರ್ ಅಂತ ಹೇಳ್ತಾರೆ. ಅದಲ್ಲ. ಮಕ್ಕಳ ಎದುರಿನಲ್ಲಿ ಯಾವಾಗಲೂ ಅವರಿಗೆ ಗೌರವದಿಂದ ಹೇಳಿದ್ರೆ ಮಕ್ಕಳು ಆ ಗೌರವವನ್ನು ಪಾಲಿಸ್ತಾ ಇರ್ತಾರೆ. ಆದ ಕಾರಣ ನೀವು ನಿಮ್ಮ ತಂದೆ ತಾಯಿಗಳು ಯಾವಾಗಲೂ ಅವಳು ಟೀಚರು, ಅವಳು ಹಂಗನೆ ಅಂತ ಹೇಳಿದ್ರೆ ನೀವು ಅವರಿಗೆ ಹಾಗೆ ಹೇಳಬಾರ್ದಂತೆ ಹೇಳಿಕೊಡ್ಬೇಕು. ಇನ್ನೂ ಮುಂದುವರಿದರೆ ಈ ಜಗತ್ತಿನಲ್ಲಿ ಅತಿ ಉನ್ನತವಾದ ಒಬ್ಬ ವ್ಯಕ್ತಿತ್ವವಿದೆ, ಅದು ಮುತ್ತು ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರು ಹೇಳಿದ್ರು, ಬೂಸ್ತು ಮುಹಲ್ಲಿಮ, ಈ ಜಗತ್ತಿಗೆ ನನ್ನನ್ನು ಕಳಿಸಲ್ಪಟ್ಟದ್ದು ಒಬ್ಬ ಮುಹಲ್ಲಿಮನಾಗಿ ಅಥವಾ ಶಿಕ್ಷಕನಾಗಿ ಅಂತ. ಇಷ್ಟು ಹೇಳುತ್ತಾ ಈ ದಿವಸದ ಈ ಶುಭಾಶಯನ್ನು ಎಲ್ಲರಿಗೂ ಕೋರುತ್ತಾ ನನ್ನ ಮಾತಿ ಕಡಿಯೋಣ. ದಿನಾಚರಣೆ ಎಂಬುದು ಹಲವಾರು ದಿನಾಚರಣೆಗಳಿವೆ. ಮಕ್ಕಳ ದಿನಾಚರಣೆ ಆಗಿರ್ಬೋದು, ಅಥವಾ ಅಪ್ಪಂದಿರ ದಿನಾಚರಣೆ, ತಂದೆಯಂದಿರ ದಿನಾಚರಣೆ, ಸ್ನೇಹಿತರ ದಿನಾಚರಣೆ, ಹೀಗೆ ಹಲವಾರು. ಈಗ ಒಂದೊಂದು ದಿವಸ ಏನು ಪ್ರೇಮಿಗಳ ದಿನಾಚರಣೆ ಅಂತಹದ್ದು ಕೂಡ ಇದೆ. ಆದರೆ ಎಲ್ಲಾ ದಿನಾಚರಣೆಗಳ ಸಾಲಿನಲ್ಲಿ ಅತ್ಯಂತ ಮಿಗಿಲಾಗಿ ನಿಲ್ಲುವಂತಹ ದಿನಾಚರಣೆ ಎಂದರೆ ಅದು ಶಿಕ್ಷಕರ ದಿನಾಚರಣೆ. ಇದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಏನೆಂದರೆ ಯಾವೆಲ್ಲ ದಿನಾಚರಣೆಗಳನ್ನು ನಾವು ಆಚರಿಸಿಕೊಂಡು ಬರುತ್ತೇವೆಯೋ ಆ ಒಂದು ಮೌಲ್ಯಗಳನ್ನು, ಆ ಒಂದು ವಿಧಾನವನ್ನು, ಆ ಒಂದು ವ್ಯಕ್ತಿತ್ವವನ್ನು ನಮ್ಮಲ್ಲಿ ರೂಪಿಸಿದಂತವರು ಶಿಕ್ಷಕರಾಗಿರ್ತಾರೆ. ಹಾಗಾಗಿ ನಾವು ಮೊದಲಿಗೆ ನಾವು ಎಲ್ಲ ದಿನಾಚರಣೆಗಳಿಗಿಂತಲೂ ಉನ್ನತ ಸ್ಥಾನದಲ್ಲಿ ನಿಲ್ಲಿಸಬೇಕಾಗಿರುವಂತಹದ್ದು ಶಿಕ್ಷಕರ ದಿನಾಚರಣೆಯಾಗಿದೆ. ಆದರೆ ಇಲ್ಲಿ ಒಂದು ಖೇದಕರ ಸಂಗತಿ ಇದೆ. ಸರ್ KMK ಮಂಜನಾಡಿ ಅವರು ಮಾತನಾಡುವಾಗ ನಾನು ಬಹಳ ಗಮನದಿಂದ ಆಲಿಸ್ತಾ ಇದ್ದೆ. ತುಂಬಾ ಹೊತ್ತು ಮಾತಾಡಿದ್ರು. ಆದರೆ ಪ್ರತಿ ಮಾತುಗಳನ್ನು ಕೂಡ ಅವರು ಮೇಲ್ನೋಟಕ್ಕೆ ಹೇಳಿದರೆ ಹೊರತು ಅವರ ಆತ್ಮದಲ್ಲಿ, ಅವರ ಹೃದಯದಲ್ಲಿ ಆ ಮಾತುಗಳ ಹಿಂದೆ ಎಷ್ಟು ವೇದನೆ ಇತ್ತು ಎಂಬುದನ್ನು ಸರಿಯಾಗಿ ಯಾರು ಅರ್ಥ ಮಾಡಿಕೊಂಡಿರ್ಲಿಕ್ಕಿಲ್ಲ. ಆ ದುಃಖಗಳನ್ನು ಹೇಳಲಿಕ್ಕೆ ಅವರಿಂದ ಸಾಧ್ಯವೂ ಇಲ್ಲ. ಹೇಳಿದರೆ ಅದನ್ನು ವಿಮರ್ಶಿಸುವ ಜನರಿಗೆ ಉತ್ತರ ಕೊಡಲು ಕೂಡ ಅವರಿಂದ ಸಾಧ್ಯವಿಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅವರು ಹಾದು ಹೋಗ್ತಾ ಇದ್ದಾರೆ ಎಂಬುದನ್ನು ನಾವು ಮೊದಲಿಗೆ ಮನಗಾಣಬೇಕು.
ಮಕ್ಕಳೇ, ಒಂದು ಮಾತನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ, ನೀವೆಲ್ಲ ಕಿವಿ ಕೊಟ್ಟು ಕೇಳಬೇಕು. ಈಗ 1ನೇ ತರಗತಿಯಿಂದ ಹಿಡಿದು 10ನೇ ತರಗತಿಯ 15 ವರ್ಷದವರೆಗಿನ ಮಕ್ಕಳಿದ್ದೀರಿ ನೀವು. ಈ ವರ್ಷ SLC ಇಂದ ಹಲವಾರು ಮಕ್ಕಳು ನೀವು ಬ್ಯಾಚ್ ಔಟ್ ಆಗಿ ಹೋಗ್ತಾ ಇದ್ದೀರಿ. ನಂತರ ನಿಮ್ಮ SSLC ಆದ ನಂತರ ಕಾಲೇಜು ಮುಗಿಯುತ್ತೆ. ಹಲವಾರು ಉನ್ನತ ವಿದ್ಯಾಭ್ಯಾಸಗಳೊಂದಿಗೆ ನಿಮ್ಮ ಜೀವನವು ಮುಂದುವರಿಯುತ್ತಾ ಹೋಗ್ತದೆ. ಆ ಕಾಲಘಟ್ಟದಲ್ಲಿ ನೀವು ಒಮ್ಮೆ ನಿಮ್ಮ ಪ್ರಾಥಮಿಕವನ್ನು, ನಿಮ್ಮ ಹೈಸ್ಕೂಲನ್ನು ನೀವು ತಿರುಗಿ ನೋಡುವ ಪ್ರಯತ್ನ ಮಾಡಿದರೆ ಮಾತ್ರ ನಿಮ್ಮ ಶಿಕ್ಷಕರು ಬದುಕಿನಲ್ಲಿ ಗೆಲ್ಲುತ್ತಾರೆ ಎಂಬಂತಹ ಒಂದು ವಿಶ್ವಾಸವನ್ನು ನಿಮ್ಮ ಮನಸ್ಸಿನಲ್ಲಿ ನೀವು ಮೊದಲಿಗೆ ಬೆಳೆಸಿಕೊಳ್ಳಬೇಕಾಗಿದೆ. ಕಾರಣ ನಾನು ನೋಡ್ತಾ ಇದ್ದೇನೆ ಈ ಒಂದು ಶಾಲೆಯ ಒಂದು ಪರಿಸ್ಥಿತಿಯನ್ನು. ಈಗ ಇಲ್ಲಿ ಹಿಂದುಗಡೆ ನಮ್ಮ ಹಲವಾರು ಸಹೋದರಿ ಶಿಕ್ಷಕಿಯರು ಕೂತಿದ್ದಾರೆ. ಹಬ್ಬ ಎಂದು ಹೇಳ್ತೀರಿ ನೀವು ಶಿಕ್ಷಕರ ದಿನಾಚರಣೆ, ಆದರೆ ಅವರ ನೋವುಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಇಂದಿನ ದಿನದಲ್ಲಿ ನಿಕೃಷ್ಟವಾಗಿ ಬದುಕುವಂತಹ ಒಂದು ವ್ಯವಸ್ಥೆ ಇದ್ದರೆ ಅದು ಶಿಕ್ಷಕರದು ಎಂದು ನಾನು ಹೇಳ್ತೇನೆ. ನನಗೆ ಯಾವುದೇ ಭಯವಿಲ್ಲ, ಯಾಕೆಂದರೆ ನಾನು ಯಾವುದೇ ಒಂದು ಸಮೂಹಕ್ಕೋ ಸಂಸ್ಥೆಗೆ ಒಳಪಟ್ಟವನಲ್ಲ. ಇದನ್ನು ನಡೆಸಿಕೊಂಡು ಬರುವಂತ ಸಂಸ್ಥೆಯದ್ದು ತಪ್ಪೆಂದು ನಾನು ಹೇಳುವುದಿಲ್ಲ. ಮೊದಲನೇದಾಗಿ ನಾನು ಅದಕ್ಕೆ ಗುರಿ ಮಾಡುವುದು ನಮ್ಮ ಶಿಕ್ಷಕರು ಯಾರಿಗೆ ಕಲಿಸಿದ್ದಾರೋ ಆ ವಿದ್ಯಾರ್ಥಿಗಳನ್ನು ಮಾತ್ರ. ಇಲ್ಲಿ ನನ್ನ ಸ್ನೇಹಿತ ರಫೀಕ್ ಅವರಿದ್ದಾರೆ. ಈ ಶಾಲೆ 1983ರಲ್ಲಿ ಪ್ರಾರಂಭವಾಗಿ ಇಷ್ಟರವರೆಗೆ ಎಷ್ಟೋ ಬ್ಯಾಚ್ ಔಟ್ಗಳಾಗಿರ್ಬೋದು, ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳು ಹಲವಾರು ಹಂತದಲ್ಲಿ ಉತ್ತಮ ಸ್ಥಾನದಲ್ಲಿ ಇದ್ದಿರಬಹುದು. ಈ ಶಾಲೆಯು ಅವರನ್ನೆಲ್ಲರೂ ಬಾ ಬಾ ಎಂದು ಕೂಗಿ ಕರೀತಾ ಇದೆ. ಆದರೆ ಇಂದು ರಫೀಕ್ ಒಬ್ಬನನ್ನು ಬಿಟ್ಟು ಒಬ್ಬನೇ ಒಬ್ಬ ಹಳೆ ವಿದ್ಯಾರ್ಥಿಯನ್ನು ಇಲ್ಲಿ ಕಾಣ್ತಾ ಇಲ್ಲ, ಒಬ್ಬರೇ ಒಬ್ಬ ಮಕ್ಕಳ ಪೋಷಕರನ್ನು ಕೂಡ ಕಾಣ್ತಾ ಇಲ್ಲ. ವಿದ್ಯಾರ್ಥಿಗಳಲ್ಲಿ ಒಂದೇ ಒಂದು ಮನವಿ ನನ್ನದು, ನಾನು ಹೇಳಿದ ಮಾತನ್ನು ನಿಮ್ಮ ಮನೆಯವರಿಗೆ ನೀವು ತಲುಪಿಸಿ. ಯಾಕೆ ನಿಮಗೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಕೇಳಿ. ನಮ್ಮನ್ನು ಸರಿಯಾಗಿ ಬೆಳೆಸುವಂತ ನೀವು, ಹಬ್ಬಕ್ಕೆ ಸರಿಯಾದ ರೀತಿಯಲ್ಲಿ ನಮ್ಮನ್ನು ಉತ್ತೇಜಿಸುವ ನೀವು, ಅದೇ ನಮ್ಮ ಶಿಕ್ಷಕರನ್ನು ಗೌರವಿಸುವಂತಹ ದಿನಗಳಲ್ಲಿ ನಿಮ್ಮ ಉಪಸ್ಥಿತಿ ಯಾಕೆ ಇಲ್ಲ ಎಂಬುದನ್ನು ಕೇಳಿ. ನೀವು ಕೇಳಬೇಕು. ಮಕ್ಕಳೇ, ಕೇಳ್ತಾ ಇದ್ದೀರಾ ನನ್ನ ಮಾತನ್ನು? ಕೇಳ್ತಾ ಇದ್ದೀರಾ? ಸ್ವಲ್ಪ ಕೈ ಎತ್ತೀರಾ? ಸ್ವಲ್ಪ ಕೈ ಎತ್ತಿ. ನಾನು ಹೇಳಿದ ಈ ಮಾತನ್ನು ನಿಮ್ಮ ಪೋಷಕರಲ್ಲಿ ನೀವು ತಿಳಿಸಿ. ಹಬ್ಬಕ್ಕೆ ನಮ್ಮನ್ನು ಯಾವ ರೀತಿ ತಯಾರು ಮಾಡ್ತೀರಿ, ಯಾವ ರೀತಿ ನಮ್ಮನ್ನು ಒಂದು ವ್ಯವಸ್ಥಿತ ರೂಪದಲ್ಲಿ ನೀವು ಬೆಳೆಸ್ತಾ ಇದ್ದೀರಿ, ಅದೇ ನಮ್ಮನ್ನು ಸರಿಯಾದ ಮಾರ್ಗದರ್ಶನ ನೀಡಿ ತಿದ್ದುವಂತಹ ಶಿಕ್ಷಕರನ್ನು ಗೌರವಿಸುವ ಇಂದಿನ ದಿನಕ್ಕೆ ನಿಮ್ಮ ಉಪಸ್ಥಿತಿ ಯಾಕೆ ಇಲ್ಲ ಎಂಬುದನ್ನು ಕೇಳಿ. ಇದು ಹೀಗಾಗಬಾರ್ದು. KMK ಮಂಜನಾಡಿ ಸರ್ ಅವರು ಹೇಳಿದ್ರು, ಡಬ್ಬಿ ಹಾಕಿ ಅದಕ್ಕೆ 10 ಪೈಸೆ 20 ಪೈಸೆ ಹಾಕಿ ವರ್ಷ ಪೂರ್ತಿ ಕಲೆಕ್ಷನ್ ಮಾಡಿ ನಾವು ಶಿಕ್ಷಕರ ದಿನಾಚರಣೆ ಆಚರಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಎಂದು. ಕೈ ಕೆಳಗೆ ಹಾಕಿ ಮಕ್ಕಳೇ, ಕೈ ಕೆಳಗೆ ಹಾಕಿ. ನಿಲ್ಬೇಕು ಈ ವ್ಯವಸ್ಥೆ. ಈಗ ನಾವು ಕಲಿತಂತ ಪರಿಸ್ಥಿತಿಯಲ್ಲಿ ಸಂದರ್ಭದಲ್ಲಿ ನಾವು ನಮ್ಮ ಶಿಕ್ಷಕರನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಗೌರವಿಸ್ತಾ ಇದ್ದೆವು. ಆದರೆ ಒಂದು ಖೇದಕರ ವಿಷಯವನ್ನು ನಾನು ತಿಳಿಸಲು ಇಚ್ಛೆಪಡಿಸ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಒಬ್ಬ ಕೂಲಿ ಕಾರ್ಮಿಕನು ಶಿಕ್ಷಕನಿಗಿಂತ ಉನ್ನತ ಜೀವನ ಮಟ್ಟವನ್ನು ಸಾಗಿಸ್ತಾ ಇದ್ದಾನೆ. ಅದು ಸರ್ಕಾರಿ ಅಥವಾ ಅನುದಾನಿತ ಶಾಲೆಗಳಲ್ಲಿ ಬಹಳ ವೇಗವಾಗಿ ಇಂತಹ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ಶಿಕ್ಷಕರು ಪ್ರತಿಭಟನೆ ನಡೆಸಿದ್ದನ್ನು ನನ್ನ ಬಾಲ್ಯದಲ್ಲಿ ನಾನು ಯಾವತ್ತೂ ಕೇಳಿಲ್ಲ. ಆದರೆ ಅದೇ ಶಿಕ್ಷಕರು ಇಂದು ಬೀದಿಗೆ ಬಂದು ಪ್ರತಿಭಟನೆ ನಡೆಸುವಂತಹ ದಿನಗಳು ಕಾಣ್ತಾ ಇದೆ. ಎಷ್ಟು ಖೇದಕರ ವಿಚಾರ ಅಲ್ವೇ ಸ್ನೇಹಿತರೆ? ಮಕ್ಕಳೇ, ನೀವು ಆಲೋಚಿಸಿ. ಮುಖ್ಯವಾಗಿ ರಫೀಕ್ ಅವರಲ್ಲಿ ನನ್ನದೊಂದು ವಿನಂತಿ. ನನ್ನ ಆತ್ಮೀಯ ಸ್ನೇಹಿತ, ಈ ಒಂದು ವ್ಯವಸ್ಥೆಯನ್ನು ನಾವು ಸರಿಪಡಿಸಬೇಕಿದ್ದರೆ ಇದರ ಮುಖ್ಯ ಬುನಾದಿ ಅದು ಹಳೆ ವಿದ್ಯಾರ್ಥಿ ಸಂಘ ಎಂಬುದನ್ನು ನಾವು ಮರೆಯಬಾರದು. ಇದನ್ನು ಒಗ್ಗೂಡಿಸುವಂತ ಪ್ರಯತ್ನ ರಫೀಕ್ ಇವರಿಂದ ನಡೀಬೇಕು. ಹಳೆ ವಿದ್ಯಾರ್ಥಿ ನಾನು ಮೊನ್ನೆ ಮಾಸ್ಟರ್ ಅವರಲ್ಲಿ ನಾನು ಈ ಬಗ್ಗೆ ವಿಚಾರಿಸಿದೆ. ಹಳೆ ವಿದ್ಯಾರ್ಥಿ ಸಂಘಟನೆ ಆಗಿತ್ತು, ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಯಾವೊಂದು ಹಲವಾರು ವಿದ್ಯಾರ್ಥಿಗಳು ಇಲ್ಲಿಗೆ ಇಂದು ಬರದಂತ ಕಾರಣವನ್ನು ಶಿಕ್ಷಕರನ್ನು ಗೌರವಿಸುವಂತ ವ್ಯವಸ್ಥೆಯನ್ನು ಮಾಡದೇ ಇರುವಂತಹದನ್ನು ನೀವು ಮನಗಂಡು ಆದಷ್ಟು ಬೇಗನೆ ಈ ಒಂದು ಹಳೆ ವಿದ್ಯಾರ್ಥಿ ಸಂಘವು ಈ ಶಾಲೆಯ ಬೆನ್ನೆಲುಬಾಗಿ ನಿಲ್ಲುವಂತಹ ಒಂದು ವ್ಯವಸ್ಥೆಯನ್ನು ನೀವು ಮಾಡಿಕೊಡಬೇಕು ಎಂದು ನಾನು ಎಲ್ಲರ ಪರವಾಗಿ ಕೇಳಿಕೊಡ್ತಾ ಇದ್ದೇನೆ. ಯಾರು ಬೇಸರಿಸಬೇಡಿ ನನ್ನ ಮಾತಿನಿಂದ. ನನ್ನ ಮಾತುಗಳು ಇದು ಸರಿಯಾದ ವ್ಯಕ್ತಿತ್ವಗಳಿಗೆ ತಲುಪುವಂತೆ ಆಗಲಿ ಎಂಬ ಒಂದು ಆಸಕ್ತಿಯಿಂದ, ಒಂದು ವಿಚಾರಧಾರೆಯಿಂದ, ಒಂದು ಮನಸ್ಸಿನಿಂದ ಶಿಕ್ಷಕರು ಕೂಡ ಅತ್ಯುತ್ತಮ ಗೌರವದಿಂದ ನಮ್ಮ ನಡುವೆ ಬಾಳಿ ಬದುಕಬೇಕು ಎಂಬಂತ ಒಂದು ಉದ್ದೇಶದಿಂದ ಈ ಮಾತನ್ನು ಹೇಳಿದ್ದೇನೆ ಹೊರತು ಬೇರೆ ಯಾವುದೇ ಯಾರನ್ನು ನೋಯಿಸುವಂತ ಉದ್ದೇಶ ನನ್ನದಿಲ್ಲ. ಈ ಮಾತನ್ನು ನಾನೇ ಹೇಳಬೇಕು. ಕಾರಣ ಇದನ್ನು ಹಳೆ ವಿದ್ಯಾರ್ಥಿಯು ಹೇಳುವಾಗಿಲ್ಲ, ಇಲ್ಲಿ ಕುಳಿತಂತ ಶಿಕ್ಷಕರು ಹೇಳುವಾಗಿಲ್ಲ.
ಕಾರಣ ಅವರಿಗೆ ಅವರದೇ ಆದಂತಹ ನಿಯಮಗಳಿವೆ. ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ, ಮತ್ತೆ ಉಳಿದುದನ್ನು ವಿದ್ಯಾರ್ಥಿಗಳಾದ ನೀವು ಮುಂದಕ್ಕಾದರೂ ಈ ವಿಷಯಗಳನ್ನು ನಿಮ್ಮ ಮನಸ್ಸಿನಲ್ಲಿಟ್ಟು ನೀವು ಈ ರೀತಿ ಮುಂದುವರಿಯಿರಿ. ನಮಗೆ ನಮ್ಮ ಧರ್ಮ ಕೂಡ ಒಂದೇ ಒಂದು ಮಾತನ್ನು ಕಲಿಸಿದೆ, ನಿಮ್ಮ ಪ್ರತಿಯೊಂದು ದುವಾದಲ್ಲಿ ನಿಮ್ಮ ತಂದೆ, ನಿಮ್ಮ ತಾಯಿ, ಆ ನಂತರದ ಒಂದೇ ಒಂದು ಸ್ಥಾನ ಯಾರಿಗಾದರೂ ಇದ್ದರೆ ಅದು ನಿಮ್ಮ ಶಿಕ್ಷಕರಿಗೆ ಮಾತ್ರ. ನಿಮ್ಮ ದುವಾ ಕೂಡ ಪೂರ್ತಿಯಾಗಲಾರದು ಯಾವತ್ತು ಶಿಕ್ಷಕರನ್ನು ನಿಮ್ಮ ಪ್ರಾರ್ಥನೆಯಲ್ಲಿ ನೀವು ಸೇರಿಸಿಕೊಳ್ಳದೇ ಇದ್ದರೆ. ಅಷ್ಟು ಉನ್ನತ ಮಟ್ಟವನ್ನು ನಮ್ಮ ಧರ್ಮ ನಮಗೆ ಕಲಿಸಿದೆ ಎಂದಾದರೆ ಆ ಶಿಕ್ಷಕರನ್ನು ನಾವು ಉತ್ತಮ ರೀತಿಯಲ್ಲಿ ಗೌರವಿಸೋಣ. ನಾವು ನಿಷ್ಪಕ್ಷಪಾತವಾಗಿ ಹೃದಯವಂತಿಕೆಯಿಂದ ಬಹಳ ಒಂದು ಹೃದಯಾಂತರಾಳದ ಗೌರವವನ್ನು ಕೊಟ್ಟು ಅವರನ್ನು ಪ್ರೀತಿಸೋಣ, ಗೌರವಿಸೋಣ. ಮತ್ತು ಶಿಕ್ಷಕರ ದಿನಾಚರಣೆ ಎಲ್ಲರೂ ಹೇಳಿದಾಗೆ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರು ಸೆಪ್ಟೆಂಬರ್ 5ನೇ ತಾರೀಕಿಗೆ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿ ಹೇಳಿದ್ದಾರೆ ಎಂಬುದು ನಿಜ. ಅವರು ಮತ್ತೊಂದು ಮಾತನ್ನು ಹೇಳಿದ್ದಾರೆ, ಮನುಷ್ಯ ಇಂದು ಹಕ್ಕಿಯಂತೆ ಆಕಾಶದಲ್ಲಿ ಹಾರಾಡಬಲ್ಲ, ಮೀನಿನಂತೆ ನೀರಿನಲ್ಲಿ ಈಜಾಡಬಲ್ಲ, ಆದರೆ ಮನುಷ್ಯನಿಗೆ ಮನುಷ್ಯನಾಗಿ ಬದುಕಲು ಮಾತ್ರ ಇಂದು ಗೊತ್ತಿಲ್ಲ ಎಂದು. ಆದರೆ ಆ ಮಾತನ್ನು ಸುಳ್ಳಾಗಿಸಿ ನಾವು ಮನುಷ್ಯರಾಗಿ ಬದುಕುವುದನ್ನು ಕಲಿಯೋಣ. ಮತ್ತು ಪ್ರತಿದಿನವೂ ಪ್ರತಿಯೊಂದು ಕ್ಷಣವೂ ಶಿಕ್ಷಕರಿಗೆ ನಾವು ಕೊಡುವಂತ ಗೌರವವು ಅವರ ಪ್ರತಿದಿನದ ಶಿಕ್ಷಕರ ದಿನಾಚರಣೆ ಎಂದು ನಾವು ತಿಳಿದುಕೊಳ್ಳುತ್ತಾ ಶಿಕ್ಷಕರಿಗೆ ಇಂದಿನ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಎರಡು ಮಾತುಗಳು ನಿಲ್ಲಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ನಮ್ಮ ಹೆಸರು ಉದಾಹರಣೆಗೆ ಆಸಿಫ್ ಅಂತ, ಅದೇ ರೀತಿ ನಿಮ್ಮ ಹೆಸರು ಅಕ್ಷರದಲ್ಲಿ ಬರೀಲಿಕ್ಕೆ ಕಲಿಸಿಕೊಟ್ಟಂತ ನಮ್ಮ ಸ್ವಂತ ಹೆಸರು, ಆ ಅಕ್ಷರದಲ್ಲಿ ಬರೆಯುವಂತ ಕಲಿಸಿಕೊಟ್ಟಂತ ನಮ್ಮ ಶಿಕ್ಷಕರ ದಿನಾಚರಣೆಯಲ್ಲಿ ನಾವೆಲ್ಲ ಒಂದುಗೂಡಿದ್ದೇವೆ. ಇದರಲ್ಲಿ ನಮ್ಮ KMK ಮಂಜನಾಡಿ ಅವರು ಹೇಳಿದಾಗೆ ಒಂದು ಸಭೆಗೆ ಸೇರಿ ಆ ಸಭೆಯಲ್ಲಿ ಅತಿಥಿಗಳ ಭಾಷಣ, ಅದೇ ರೀತಿ ಮಕ್ಕಳ ಭಾಷಣ, ಸಿಗುವಂತಹ ಸಿಹಿ ತಿಂಡಿಯನ್ನು ತಿನ್ಕೊಂಡು ಹೋದರೆ ನಮಗೆ ಈ ದಿನಾಚರಣೆಯ ಫಲವಾಗದು. ಇವತ್ತಿನ ಈ ದಿನಾಚರಣೆಯಲ್ಲಿ ನಮಗೇನಾದರೂ ಒಂದು ಉಡುಗೊರೆಯಾಗಿ ಸಿಕ್ಕಬೇಕಾದ್ರೆ ಅದರ ತುಂಬ ಉಂಟು. ಉದಾಹರಣೆಗೆ ನಾನು ಹೇಳ್ತಾ ಇದ್ದೇನೆ, ಇವತ್ತಿನ ದಿನ ಸೆಪ್ಟೆಂಬರ್ 5ನೇ ತಾರೀಕಿನಂದು ಶಿಕ್ಷಕರ ದಿನಾಚರಣೆ ಅಲ್ಲ, ನಮ್ಮ ರಾಧಾಕೃಷ್ಣ ಅವರು ಜನಿಸಿದಂತಹ ದಿನ. ಆ ಜನ್ಮದಿನದ ಪ್ರಯುಕ್ತ ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮದಲ್ಲಿಯೂ ಕೂಡ ಹಾಗೇನೆ. ನಮ್ಮ ಮಕ್ಕಳ ದಿನಾಚರಣೆಯಲ್ಲಿ ನೆಹರು ಅವರ ರೀತಿ ಅದನ್ನು ಒಂದು ಕಡೆ ಹಾಗೆ ಆದರೆ, ಈಗ ನಾಡಿದ್ದು ಬರುವಂತಹ ಮೊಹರ್ರಂ 10ರಂದು ಮೊಹರ್ರಂ ಹತ್ರ ಎಷ್ಟೋ ವಿಶೇಷಗಳಿರ್ತದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದೊಂದು ಕೂಡ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಬಹಳ ಅಪೂರ್ವವಾದ ವಿದ್ಯೆ ಎಲ್ಲ ಸಿಕ್ತು. ಅದರಲ್ಲಿ ನಮ್ಮ KMK ಮಂಜನಾಡಿ ಅವರು ಹೇಳಿದಂತೆ ತುಂಬ ವಿಶೇಷವಾದ ಮಾತೆಲ್ಲ ನಾವು ಕೇಳಿದ್ದೇವೆ. ಅದರ ನಂತರ ಶಬೀರ್ ಅಖನ್ ಮಾತನಾಡಿದಾಗ, ಅದು ಉದಾಹರಣೆಗೆ ಹೇಳುವುದಾದರೆ ಇಂಗ್ಲಿಷ್ ಬರದವರು ಪೇಪರ್ ನೋಡಿದರೆ ಅಳು ಬರಲ್ಲ, ಓದಿ ಹೇಳಿ ಅದರ ಅರ್ಥ ಹೇಳುವಾಗ ಅಳು ಬರ್ತದೆ. ಅದೇ ರೀತಿ ನಮ್ಮ ಮಂಜನಾಡಿ ಅವರ ಸ್ಪೀಡ್ ಭಾಷಣದಲ್ಲಿ ಏನು ಹೇಳಿದ್ದಾರೆ ಅಂತ ನಮ್ಮಂಥವರಿಗೆ ಅರ್ಥ ಆಗಲಿಲ್ಲ. ಅದನ್ನು ಎಲೆ ಆಗಿ ಅರ್ಥ ಮಾಡಿಕೊಟ್ಟಿದ್ದಾರೆ ಶಬೀರ್ ಅಖನ್ ಅವರು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರಿ, ಇಷ್ಟು ಒಂದು 6-7 ನಿಮಿಷ ಶಬೀರ್ ಅಖನ್ ಅವರು ಮಾತನಾಡಿದ್ದು ನಮ್ಮ ಮಕ್ಕಳಿಗೆ. ಆದರೆ ಮಕ್ಕಳು ಕೈ ಎತ್ತು ಅಂತ ಹೇಳುವಾಗ ಅದು ಕೂಡ ಅವರಿಗೆ ಕೇಳಲಿಲ್ಲ. ಈಗ ನಾನು ಕೂಡ ಹೇಳುದು ನಿಮಗೆ, ಯಾಕೆಂದ್ರೆ ಮೊದಲೇ ನಾನು ಹೇಳಿದಾಗೆ ನಮ್ಮ ಮನೆಯವರು, ಇಲ್ಲಿ ಕೇಳಿ ಸ್ವಲ್ಪ, ನಮ್ಮ ಮನೆಯವರು ನಮಗೆಲ್ಲ ಹೆಸರಿಡ್ತಾರೆ. ಆ ಹೆಸರು ಕಿವಿಯಲ್ಲಿ ಹೇಳಿಕೊಡ್ತಾರೆ, ನಿನ್ನ ಹೆಸರು ಹೀಗೆ ಅಂತ. ಆದರೆ ಆ ಅಕ್ಷರದಲ್ಲಿ ಬರಿಸಲಿಕ್ಕೆ ನಮ್ಮ ತಂದೆ ತಾಯಿ ಅಕ್ಕ ತಮ್ಮ ಯಾರೂ ಕಲಿಸಿಕೊಡುವುದಿಲ್ಲ. ಅದು ನಾವು ಶಾಲೆಗೆ ಬಂದ ಮೇಲೆ ಕನ್ನಡ ಮೀಡಿಯಂದಲ್ಲಿ ಆದರೆ ಆ ಕಲಿಸ್ತೇವೆ, ಇಂಗ್ಲಿಷ್ ಮೀಡಿಯಂದಲ್ಲಿ ಕಲಿತೇವೆ. ಇದು ತಾಯಿಗಿಂತ ತಂದೆಗಿಂತ ಕುಟುಂಬಕ್ಕಿಂತ ದೊಡ್ಡ ಒಂದು ಆಸ್ತಿ ನಮ್ಮ ಕಲಿಯುವಿಕೆ, ವಿದ್ಯಾಭ್ಯಾಸ. ಅದನ್ನು ನಮಗೆ ಕಲಿಸಿಕೊಟ್ಟವರು ಶಿಕ್ಷಕರು. ಇವರನ್ನು ನಾವು ಎಷ್ಟರ ತನಕ ನಾವು ಮರಿತೇವೆ, ಅಷ್ಟರ ತನಕ ನಾವು ಕಲಿತ ವಿದ್ಯೆಯನ್ನು ಮರೆತಾಗಿ.
ಯಾಕೆಂದ್ರೆ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಎಲ್ಲದಕ್ಕಿಂತ ವಿದ್ಯೆ ಕಲಿಸುವವರಿಗೆ ಮಹತ್ವ ಕೊಟ್ಟಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ನಮ್ಮ ಕಾಜಿಯವರಾದ ತಾಜುಲ್ ಉಲಮಾರವರು ಅವರು ಯಾರ ಹತ್ರ ಒಂದು ಮದ್ರಸದಲ್ಲಿ ಇದು ನಮ್ಮ ಅರಬಿಕ್ ಕಾಲೇಜಿನಲ್ಲಿ ಕಾರ್ಯಕ್ರಮ ಇರುವಾಗ ಲಾಸ್ಟ್ ಸನದು ಕೊಡುವಾಗ, ಬಿರುದು ಕೊಡುವಾಗ, ಪದವಿ ಕೊಡುವಾಗ ಅವರು ಹೇಳುದು, ನೀನೊಂದು ಮದ್ರಸದಲ್ಲಿ ಅಧ್ಯಾಪಕನಾಗು ಅಂತ. ಯಾಕೆ? ಆ ವಿದ್ಯೆ ಕಲಿಸುವುದು ಅವನು ಇನ್ನೂ ಕೂಡ ಅದನ್ನು ನಮ್ಮಲ್ಲಿ ಅಂತ ಇಫುಲ್ ಮಾಡಿದ ಹಾಗೆ ಅಂತ ಡೈಹಾರ್ಟ್ ಮಾಡಿದ ಹಾಗೆ ಅಂತ ಒಂದು. ಈಗ ಶಬೀರ್ ಹಾಕನವ್ರು ಹೇಳಿದ ಹಾಗೆ ಅವರಿಗೆ ತುಂಬಾ ನೋವು ಇರ್ತದೆ. ಅವರನ್ನು ನೋವು ಯಾರನ್ನು ನಾವು ಮಾಡಲ್ಲ. ಯಾಕೆಂದ್ರೆ ಒಂದು ನನ್ನ ಅನುಭವದಲ್ಲಿ ಒಂದು ಟೀಚರ್, ಒಂದು ನಮ್ಮ ಶಿಕ್ಷಕಿ ಮನೆಯಿಂದ ಬರುವಾಗ ತುಂಬಾ ಟೆನ್ಷನ್ ಅಲ್ಲಿ ಬರ್ತಾರೆ. ಬಂದು ಶಾಲೆಗೆ ಸೇರಿದ ಮೇಲೆ ಒಂದು ಮಗುವಿಗೆ ಜ್ವರ ಬರ್ತದೆ. ಜ್ವರ ಬರುವಾಗ ಇವರ ಎಲ್ಲ ಟೆನ್ಷನ್ ಮರೆತು ಆಯ್ತು. ಮತ್ತೆ ಅವರ ಎಲ್ಲ ಗಮನ ಮಕ್ಕಳತ್ತಿದ ಆಯ್ತು. ಎಷ್ಟು ಅವರ ಜೀವನವನ್ನು ಮಕ್ಕಳಿಗೆ ಬೇಕಾಗಿ ತ್ಯಾಗ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಇವಾಗ ಶಬೀರ್ ಹಾಕನ್ ಅವ್ರು ಹೇಳಿದ ಹಾಗೆ ನಾವು 10ನೇ ತರಗತಿ ಹೋದರೆ ಮತ್ತೆ ನಾವು ಟೀಚರ ಇಲ್ಲದಿದ್ರೆ ಮಾಸ್ಟರ್ ಮುಂದೆ ಸಿಗರೇಟ್ ಸೇದುವುದು, ಬೀಡಿ ಸೇದುವುದು, ಸೈಕಲಲ್ಲಿ ಹೋಗುವುದು, ಇಂಥದ್ದೆಲ್ಲ ಚಟುವಟಿಕೆ ನಡೀತಾ ಇದೆ. ನಮ್ಮ 1ನೇ ತರಗತಿಯಲ್ಲಿ ಅವರಿಗೆ ನಮಗೆ ಬೇಕಾದಂತಹ ಬಂದ ಕಷ್ಟ ನಾವೆಲ್ಲ ಮರೆತು ಹೋಗ್ತೀವಿ. ಉದಾಹರಣೆಗೆ ಯಾಕೆಂದು ಹೇಳಿದ್ರೆ, ನಾವು ಈಗಲೂ ಕೂಡ ನಮ್ಮ ಉಸ್ತಾದರು ನಮಗೆ ಶಾಲೆಯಲ್ಲಿ ಕಲಿಸಿಕೊಟ್ಟಂತಹ ನಮ್ಮ ಟೀಚರ್ಸ್ನವರು ಯಾರನ್ನು ಕಂಡ್ರೆ ನಾವು ಕೂಡ ಕಾರಲ್ಲ ಬೈಕೆಲ್ಲ ಇಳಿದು ನಾವು ಅವರಿಗೆ ಮರ್ಯಾದೆಯನ್ನು ಕೊಡ್ತಾ ಇದ್ದೇವೆ. ಅದೇ ತರ ಇಲ್ಲಿ ಕೂಡ ಆ ಥರ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮತ್ತೆ ನಮ್ಮ ಶಿಕ್ಷಕರು ನಾವು ಕೊಡುವಂತಹ ಒಂದು ಚಿಕ್ಕ ಮೊತ್ತಕ್ಕೆ ಅನುಸರಿಸಿ ಅವರು ಕೆಲಸ ಮಾಡ್ತಾ ಇಲ್ಲ. ಅದೊಂದು ಗೌರವಧನವಾಗಿ ಪಡೆದು ನಮ್ಮ ಮಕ್ಕಳಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಇನ್ಶಾ ಅಲ್ಲಾ ನಮ್ಮ ಚಾರಿಟೇಬಲ್ ಟ್ರಸ್ಟ್ ಇನ್ನು ಮುಂದಕ್ಕೆ ಆತ ಯಾವುದೇ ಒಂದು ನೋವು ಕೊಡದೆ ಒಳ್ಳೆ ರೀತಿಯಲ್ಲಿ ಆ ಮದನಿ ತಂಗಳ್ರವರ ಬರ್ಕತ್ತಿನಿಂದ ಸಮಯಕ್ಕೆ ಸರಿಯಾಗಿ ಸಂಬಳ ಕೊಡುವಂತಹ ವ್ಯವಸ್ಥೆ ಮಾಡಲಿಕ್ಕೆ ಅಲ್ಲಾಹನು ತೌಫೀಕ್ ನೀಡಲಿ ಅಂತ ಹೇಳುತ್ತಾ, ಯಾಕೆಂದ್ರೆ ನಮ್ಮ ಮತ್ತೊಂದು ವಿಷಯ ಹೇಳಿದ್ರು, ನಮ್ಮ ಮಕ್ಕಳ ಎತ್ತವರು ಯಾರು ಬರಲ್ಲ ಅಂತ. ಅದು ಸರಿ. ಯಾಕೆಂದ್ರೆ 50,000 40,000 ಫೀಸ್ ಕಟ್ಟಿ ಮಂಗಳೂರಲ್ಲಿಯ ಸುರತ್ಕಲ್ಲಲ್ಲಿಯ ಇನ್ನೆಲ್ಲಿಯ ಒಂದು ಕಾರ್ಯಕ್ರಮ ಇದ್ರೆ, ಪೇರೆಂಟ್ಸ್ ಮೀಟಿಂಗ್ ಏನಾದ್ರೂ ಇದ್ರೆ ತಾಯಿ ತಂದೆ ಮನೆಯವರು ಇದ್ದವರೆಲ್ಲ ಹೋಗಿ ಸೇರ್ತಾರೆ. ಈಗ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ನಾವು ಮಕ್ಕಳಿಗೆ ಅನ್ನ ಕೊಡ್ತೇವೆ, ಬಟ್ಟೆ ಕೊಡ್ತೇವೆ, ಮನೆಗೆ ಹೋಗಿ ಮುಟ್ಟಿಸ್ತೇವೆ, ಮತ್ತೆ ಅವರ ಅಗತ್ಯ ನಮಗೆ ಬರಲ್ಲ. ಈ ಫೀಸ್ ಕಟ್ಟುವಂತಹ ಶಾಲೆಯಲ್ಲಿ ಅವರು ಬರುವ ಬಸ್ಸಿಗೆ ಹಣ ಕೊಡದಿದ್ರೆ ಅವನು ಮರು ದಿವಸ ಕರ್ಕೊಂಡು ಹೋಗುದಿಲ್ಲ. ಫೀಸ್ ಕೊಡದಿದ್ರೆ ಅವ್ರು ಮರು ದಿವಸ ಶಾಲೆಗೆ ಸೇರಿಸ್ತಾ ಇಲ್ಲ. ನಮ್ಮ ಇಬ್ರಾಹಿಂನವರು ನನ್ನ ಮಗುವನ್ನು ಫೀಸ್ ಕಟ್ಟೋದಕ್ಕೆ ಎಕ್ಸಾಮ್ಗೆ ಕೂತ್ಕೊಳಿಸಲಿಲ್ಲ. ಅಂತ ಒಂದು ಸಂದರ್ಭ ಈಗ ನಾವೆಲ್ಲವನ್ನು ಮಾಡಿಕೊಡುವಾಗ ಅಂತ ತಂದೆ ತಾಯಿಗೆ ಉದಾಸೀನ ಅಥವಾ ಮಕ್ಕಳ ಮೇಲಿರುವ ಕಾಲೇಜ್ ಕಮ್ಮಿ ಅಲ್ಲ. ಅದಕ್ಕೆ ಬೇಕಾಗಿ ಸ್ವಲ್ಪ ಆದ್ರೂ ಕಷ್ಟ ಅವರಿಗೆ ನೀವು ಕೊಡಬೇಕು. ಇನ್ನೊಂದು ವಿಷಯ KNK ಅವರು ಹೇಳಿದ್ದು, ಶಿಕ್ಷಕರ ದಿನಾಚರಣೆ ಮಕ್ಕಳು ಮಾಡಬೇಕು, ಮಕ್ಕಳ ದಿನಾಚರಣೆಯನ್ನು ನಾವು ಮಾಡ್ತೀವಿ. ಆದರೂ ಇವತ್ತು ಅರ್ಧ ಬಂದಿದೆ, ಅರ್ಧ ನಾವೇ ಸೇರಿಸ್ಬೇಕಂತ. ನೀವು ಟೆನ್ಷನ್ ಮಾಡಬೇಡಿ. ಇನ್ಶಾ ಅಲ್ಲಾ ಮಕ್ಕಳ ದಿನಾಚರಣೆಗೆ ಏನಾದರೂ ಖರ್ಚು ವೆಚ್ಚ ಅದರಲ್ಲಿ ಅರ್ಧ ನಾನು ಕೊಡ್ತಾ ಇದ್ದೇನೆ ಅಂತ ಹೇಳ್ತಾ ಅವಕಾಶಕ್ಕೆ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಶಿಕ್ಷಕರ ಮಹತ್ವವನ್ನು ಹೇಳಲಾಗಿದೆ. ಯಾವ ರೀತಿ ಅಂದರೆ, ನಾವು ನಮ್ಮ ಗುರುವಿನ ಮಾರ್ಗದರ್ಶನ ಇಲ್ಲದಿದ್ದರೆ, ನಮ್ಮ ಗುರುವಿನ ಸಹಾಯವಿಲ್ಲದಿದ್ದರೆ ನಾವು ನಮ್ಮ ಗುರಿಯನ್ನು ತಲುಪಲು ಸಾಧ್ಯವೇ ಇಲ್ಲ. ನಮ್ಮ ಯಾವುದಾದ್ರೂ ಗುರಿ ಇದ್ದರೆ ಆ ಗುರಿಯ ಅರಿವನ್ನು ನಾವು ಅರಿತರೆ ಅದೇ ನಮಗೆ ದಾರಿದೀಪ ಎಂದು ಇದರ ಮಹತ್ವವಾಗಿದೆ. ಈ ಸಂದರ್ಭದಲ್ಲಿ ಸರ್ವರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯವನ್ನು ಹೇಳುತ್ತಾ, ಈ ಶಾಲೆಯ ಬಗ್ಗೆ, ಈ ಶಾಲೆಯಲ್ಲಿ ಗತಕಾಲದಲ್ಲಿ ನಡೆದಂತಹ ವಿವರಣೆ ಬಗ್ಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ತಮ್ಮ ಸ್ವಾಗತ ಭಾಷಣದಲ್ಲಿ ಹೇಳಿದರು. ಹಾಗೇನೆ ನನ್ನ ಸ್ನೇಹಿತ ಶಬೀರ್ ಅವರು ಕೂಡ ಹಲವಾರು ವಿಷಯಗಳನ್ನ ಎಲೆಯಾಗಿ ಬಿಚ್ಚಿಟ್ರು. ನಾನು ಈ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದ್ದಂತಹ ಸಂದರ್ಭದಲ್ಲಿ ಇಂದಿಗೂ ಈ ಶಾಲೆಯಲ್ಲಿ ಇರುವ ಶಿಕ್ಷಕರಾದ
ಶ್ರೀಮತಿ ಅರುಣಾಕ್ಷಿ ಮತ್ತು ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರ KMK ಮಂಜನಾರಿ ಅವರಿಗೆ ಗೌರವಪೂರ್ವಕ ಈ ಶಿಕ್ಷಕರ ದಿನಾಚರಣೆಯ ವಿಶೇಷವಾದ ಶುಭಾಶಯಗಳನ್ನು ಕೋರುತ್ತಾ ಇದ್ದೇನೆ. ಕಾರಣ, ನಾನು ಇಂದಿನವರೆಗೆ ಈ ಶಾಲೆಯ ಮೆಟ್ಟಿಲನ್ನು ಏರುವಾಗ ಇವರನ್ನು ಕಂಡಾಗ ನನ್ನ ಈ ಶಾಲೆಯ ಹಳೆಯ ನೆನಪುಗಳು ಮರುಕಳಿಸ್ತಾ ಬರ್ತಾ ಇರುತ್ತದೆ. ಯಾಕೆಂದ್ರೆ ಇಂದು ನೀವೆಲ್ಲ ನನ್ನ ಈ ಒಂದು ವೇದಿಕೆ ಮುಂಭಾಗದಲ್ಲಿ ನೀವೆಲ್ಲ ಇದ್ದೀರಿ, ಬಹಳ ಅದೃಷ್ಟವಂತರು ನೀವು. ಯಾಕಂದ್ರೆ ಸುಸಜ್ಜಿತವಾದಂತಹ ಈ ಒಂದು ಆಡಿಟೋರಿಯಂ ನಿಮಗೆ ಒದಗಿ ಬಂದಿದೆ. ಆದರೆ ನಮಗೆ ಮಾಡುವಂತಹ ಆ ದಿನದ ದಿನಾಚರಣೆಗಳು ಈ ರೀತಿ ಆಗಿರಲಿಲ್ಲ. ಅದು ಒಂದು ವಿಶೇಷವಾಗಿರ್ತಾ ಇತ್ತು. ಈಗ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಂತೆ ಆ ಸಂದರ್ಭದಲ್ಲಿ ಒಂದು ಶಾಲೆಯಲ್ಲಿ ಡಬ್ಬಿ ಇರ್ತಾ ಇತ್ತು. ನಾವು ಮನೆಯಿಂದ ದಿನಾಲು ಏನು ಚಾಕ್ಲೇಟ್ ತಿನ್ಲಿಕ್ಕೆ ತರುವಂತಹ ಅದರ ಒಂದು ಏನು ಪೈಸೆ ಇದೆಯೋ ಆ ಡಬ್ಬಿಯಲ್ಲಿ ಹಾಕಿ ವರ್ಷ ಕಡೆಗೆ ಅಲ್ಲಿ ಈ ಸೆಂಡಪ್ ಅಂತ ಹೇಳ್ತಾರಲ್ಲ, ಬೀಳ್ಕೊಡುಗೆ ಸಮಾರಂಭ, ಆ ಸಮಾರಂಭದ ಸಂದರ್ಭದಲ್ಲಿ ಶಾಲೆಗೆ ಏನಾದರೂ ಕೊಡುವಂತಹ ಒಂದು ವ್ಯವಸ್ಥೆ ಆ ಡಬ್ಬಿಯ ಮುಖಾಂತರ ಆಗ್ತಾ ಇತ್ತು. ಈಗ ನಾವು ಮುಖ್ಯೋಪಾಧ್ಯಾಯರ ಕಚೇರಿಗೆ ಹೋಗುವಾಗ ಅಲ್ಲಿ ಕಾಣುವಂತಹ ಹಳೆಯ ವಸ್ತುಗಳು ಹಿಂದಿನ ಕಾಲದ ನಮ್ಮ ಬ್ಯಾಚ್ನವರು ಕೊಟ್ಟಂತಹ ಒಂದು ಕೊಡುಗೆಯಾಗಿರುತ್ತದೆ. ಹಾಗೇನೆ ಈ ಎಲ್ಲ ವ್ಯವಸ್ಥೆಯ ಮಧ್ಯದಲ್ಲೂ ಹಲವಾರು ಗೊಂದಲಗಳ ಜಂಜಾಟಗಳ ಒಂದು ವ್ಯವಸ್ಥೆಯಲ್ಲೂ ಈ ರೀತಿಯ ಒಂದು ಸುಸಜ್ಜಿತವಾದಂತಹ ಒಂದು ಶಾಲೆಯ ಮೈದಾನ, ಶಾಲೆಯೊಳಗಿರುವಂತಹ ಈ ಒಂದು ಆಡಿಟೋರಿಯಂ ಈಗೆಲ್ಲ ಒದಗಿ ಬಂದಿದೆ. ನೀವಂತ ಅದೃಷ್ಟವಂತರು ಬೇರೆ ಯಾರು ಇಲ್ಲ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಹಾಗೇನೆ ನಮ್ಮ ಶಬೀರ್ ಅವರು ಹೇಳಿದ್ರು, 1983ರಿಂದ ಅಂದರೆ 1983ರಲ್ಲಿ ಈ ಶಾಲೆ ಪ್ರಾರಂಭವಾಗಿದೆ. ನಾನು ಸೆಕೆಂಡ್ ಬ್ಯಾಚಲ್ಲಿ ಇದ್ದೆ. 1991-92ನಲ್ಲಿ ನಾನು ಇಲ್ಲಿ 7ನೇ ತರಗತಿ ಪಾಸ್ ಆಗಿ ಹೋಗಿದ್ದೇನೆ. ಅದರ ನಂತರ ಈ 2019ರವರೆಗೆ ಈ ಶಾಲೆಯಾಗಲಿ ನಂಟನ್ನು ಇಟ್ಟುಕೊಂಡವು ನೀನೊಬ್ಬನೇ ಮಾತ್ರ ಅಂತೇಳಿ ಅವರ ಭಾಷಣದಲ್ಲಿ ಹೇಳಿದ್ರು. ಇದು ನಾನು ನನ್ನ ಅಹಂಕಾರ ಪಡುವಂತಹ ಅಥವಾ ಹೆಮ್ಮೆನ ಪಡುವಂತಹ ಮಾತಲ್ಲ. ಖಂಡಿತವಾಗಿಯೂ ನಾವೊಂದು ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿ ಸಂಘವನ್ನು ರಚಿಸ್ತಾ ಇದ್ದೆವು. ಈಗ ನಮ್ಮ ವೇದಿಕೆ ಮುಂಭಾಗದಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳು ನೀವಿದ್ದೀರಿ. ನೀವು ಈ 10ನೇ ತರಗತಿಯನ್ನು ತೇರ್ಗಡೆ ಹೊಂದಿ ಹೋದ ನಂತರ ನಮ್ಮ ಈ ಶಾಲೆಯ ಮೇಲಿರುವಂತಹ ಅಭಿಮಾನವನ್ನು, ನಮ್ಮ ಮೇಲೆ ಶಾಲೆಯ ಮೇಲಿರುವಂತಹ ಹಾಗೂ ಈ ಶಾಲೆಯಲ್ಲಿ ನಮಗೆ ಕಲಿಸಿದಂತಹ ಶಿಕ್ಷಕರ ಮೇಲಿರುವಂತಹ ಕಾಳಜಿಯನ್ನು ನೀವು ಮರೆಯಲೇಬಾರದು. ನೀವು ಉನ್ನತ ವ್ಯಾಸಂಗಕ್ಕೆ ಹೋದಂತಹ ಸಂದರ್ಭದಲ್ಲಿ ನಿಮಗೆ ಯಾವಾಗೆಲ್ಲ ಬಿಡುವು ಸಿಗುತ್ತದೋ ಈ ಶಾಲೆಗೆ ಬಂದು ಒಮ್ಮೆ ಭೇಟಿ ಮಾಡಿ ಹೋಗಿ ಅಲ್ಲಿನ ಶಿಕ್ಷಕರೊಂದಿಗೆ ನೀವು ಒಂದು ಮಾತುಕತೆ ನಡೆಸುವುದಾಗಿ ಅದೇ ನೀವು ಕೊಡುವಂತಹ ಅವರಿಗೆ ಉನ್ನತವಾದಂತಹ ಒಂದು ಕೊಡುಗೆಯಾಗಿರುತ್ತದೆ. ಖಂಡಿತವಾಗಿಯೂ ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ಕಲಿತು ನಮ್ಮ ಈ ಊರಿಗೆ, ನಮ್ಮ ಈ ಶಾಲೆಗೆ ಒಂದು ಕೀರ್ತಿಯನ್ನು ತರಲಿ ಅಂತ ಈ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ನಾನು ನಿಮಗೆ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಆಗುತ್ತೇನೆ. ಶಿಕ್ಷಕರ ದಿನಾಚರಣೆಯ ಈ ಸಂದರ್ಭದಲ್ಲಿ ನಮ್ಮ ಈ ಶಾಲೆಯ ಎಲ್ಲ ಶಿಕ್ಷಕರಿಗೆ ಈ ದೇವರು ಆರೋಗ್ಯ ಆಯುಷ್ ನೀಡಲಿ, ಅವರಿಗೆ ನೀಡಲಿ ಎಂದು ಹಾರೈಸ್ತಾ ಇದ್ದೇನೆ. ಅದೇ ಪ್ರಕಾರ ಈ ವೇದಿಕೆಯಲ್ಲಿರುವಂಥ ನಮ್ಮ ಆರ್ಬಿಕ್ ಟೆಸ್ಟ್ನ ಜೊತೆಗಾರದರ್ಶಿ ಆದಂಥ ಆಸಿಫ್ರವರೇ ಹಾಗೂ ಇಲ್ಲಿ ಶಾಲಾಭಿವೃದ್ಧಿ ಇದೆಯ ಉಪಾಧ್ಯಕ್ಷರಾದ ಇಬ್ರಾಹಿಂರವರೇ, ನಮ್ಮ ಶಿವ ಅವರೇ, ಅಲ್ತಾಫ್ರವರೇ ಹಾಗೂ ಇವರು ಎಲ್ಲರೂ, ಹಾಗೂ ಇವತ್ತು ಕೇಂದ್ರ ಬಿಂದುವಾದಂಥ ನಮ್ಮ ಶಿಕ್ಷಕ ವೃಂದದವರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ. ಈಗ ಹೆಚ್ಚಿಗೆ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಅಂದರೆ ಎಲ್ಲರೂ ಮಾತಾಡಿ ಆಯ್ತು, ಎಲ್ಲ ವಿಷಯಗಳು ಮಾತಾಡಿ ಆಯಿತು. ಆದ್ದರಿಂದ ನಾನು ಏನು ಹೇಳುವುದಿಲ್ಲ. ಆದರೆ ಈ ಶಿಕ್ಷಕರ ದಿನಾಚರಣೆಯನ್ನು ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿ, ನಮ್ಮ ದೇಶದ ಪ್ರಥಮ ರಾಷ್ಟ್ರಪತಿ ಆದಂಥ ಅವರ ಈ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆ ಅಂತ ಹೇಳಿದರು. ಯಾಕೆಂದರೆ ಅವರೊಬ್ಬರು ಶಿಕ್ಷಕರು. ಅವರು ಸಂಸ್ಕೃತದಲ್ಲಿ ಅವರು ಕಲಿತಂಥ ಮಹಾರಾಜ ಕಾಲೇಜಿನಲ್ಲಿ ಸಂಸ್ಕೃತದ ಅಧ್ಯಾಪಕರಾಗಿದ್ದರು. ಅವರು ರಾಜ್ಯಸಭೆಯಲ್ಲಿ ಸಂಸದರನ್ನು ಸಂಸ್ಕೃತದಲ್ಲಿ ಪ್ರೋತ್ಸಾಹಿಸ್ತಾ ಮಾತಾಡ್ತಾ ಇದ್ದರು. ಆದ್ದರಿಂದ ಅವರಿಗೆ ಒಂದು ಹುದ್ದೆಯಲ್ಲಿ ಇರುವಾಗಲೇ ಭಾರತ ರತ್ನ ಅಂತ ಬಿರುದನ್ನು ಅವರಿಗೆ ನೀಡಿತ್ತು ಸರ್ಕಾರವು. ಆದ್ದರಿಂದ ಅವರ ಈ ಹುಟ್ಟುಹಬ್ಬದ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ಶಿಕ್ಷಕರು ಅಂದರೆ ನಮ್ಮ ಈಗಿನ ಹಾಗೆಲ್ಲ. ಯಾಕೆಂದರೆ ಶಿಕ್ಷಕರು ಅಂದರೆ ಅವರೊಬ್ಬರು ಪ್ರಾಮಾಣಿಕರು, ಹಾನೆಸ್ಟ್. ಯಾಕೆಂದರೆ ಅವರು ಲಂಚ ತೆಗೆಯುವಂಥವರಲ್ಲ. ಅವರ ಹುದ್ದೆ ಅಂದರೆ ಅದೊಂದು ಪ್ರಾಮಾಣಿಕವಾದಂಥ ಹುದ್ದೆ.
ಅದರಲ್ಲಿ ಬೇರೆ ಹುದ್ದೆಯಲ್ಲಿರುವಂತಹ ಅವರಿಗೆಲ್ಲ ಲಂಚ ಕೊಡೋದು, ಅದು ಕೊಡೋದು, ಇದು ಕೊಡೋದು, ನನ್ನ ಮಗನನ್ನು ಪಾಸ್ ಮಾಡಿದ್ದು ಅಂತ ಹೇಳುವಂತಹ ಹುದ್ದೆ ಇದು ಅಲ್ಲ. ಆದ್ದರಿಂದ ಈ ಹುದ್ದೆಯು ಅದು ಪ್ರಾಮಾಣಿಕವಾದದ್ದು, ಅದು ಪ್ರಾಮಾಣಿಕವಾಗಿಯೇ ನೀವು ಬೆಳೆಸಿಕೊಂಡು ಬರಬೇಕು ಅಂತೇಳಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ಒಂದು ಕಲ್ಲು ಬಂಡೆಯನ್ನು ನಾವು ಅವರ ಕೈಯಲ್ಲಿ ಕೊಟ್ಟರೆ ಅದಕ್ಕೆ ಕೆತ್ತಿ, ಅದಕ್ಕೆ ಆಕಾರಗಳನ್ನು ಮಾಡಿ, ಅದಕ್ಕೆ ಜೀವ ತುಂಬಿಸಿ ಕೊಡ್ತಾರೆ ನಮ್ಮ ಈ ಶಿಕ್ಷಕರು. ಅದನ್ನು ಒಬ್ಬ ಪ್ರಜೆಯನ್ನಾಗಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಿಮ್ಗೆ ಗೊತ್ತುಂಟು, ಈಗ ನಮ್ಮ ದೇಶದ DC ಅವರು ಇವರು ಎಲ್ಲರೂ ಈ ಶಿಕ್ಷಕರಿಂದಲೇ ಬಂದಂತವರು. ಅವರಿಗೆ ಒಬ್ಬರು ಗುರು ಅಂತ ಹೇಳಿದ್ದಾರೆ, ಅದೇ ಶಿಕ್ಷಕರು. ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುದಿಲ್ಲ. ಇಂದಿನ ಈ ಸಂದರ್ಭದಲ್ಲಿ ಈ ಶಿಕ್ಷಕರಿಗೆ ಎಲ್ಲರಿಗೂ ನಮ್ಮ ಈ ಸಂದರ್ಭದಲ್ಲಿ ಅವರಿಗೆ ದೇವರು ಆರೋಗ್ಯ ಆಯುಷ್ ನೀಡಲಿ, ಅವರಿಗೆಲ್ಲರಿಗೂ ಶುಭವಾಗಲಿ ಎಂದು ಹಾರೈಸ್ತಾ ನನ್ನ ಎರಡು ಮಾತು. ಶಿಕ್ಷಕ ದಿನಾಚರಣೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿರುವ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಉಪಾಧ್ಯಕ್ಷರಾದಂಥ ಇಬ್ರಾಹಿಂ ಕಕ್ಕೆತೋಟ ಇವರಿಗೆ ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಮನದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅತಿಥಿಗಳಾಗಿ ವೇದಿಕೆಯನ್ನು ಸ್ವೀಕರಿಸಿರುವ ಎಲ್ಲ ಗಣ್ಯರಿಗೂ ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಕರೆಗೆ ಓಗೊಟ್ಟು ಗೌರವಾರ್ಪಣೆಗಳನ್ನು ಸ್ವೀಕರಿಸಿದ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಇನ್ನು ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಿಗೂ ಹಾಗೂ ಕಾರ್ಯಕ್ರಮವನ್ನು ಆಯೋಜಿಸಿದ ಶಾಲಾ ಮುಖ್ಯೋಪಾಧ್ಯಾಯರಿಗೂ, ಸಹ ಶಿಕ್ಷಕರಿಗೂ, ಶಿಕ್ಷಕ ತರಬೇತಿ ಪಡೆಯುವ ವಿದ್ಯಾರ್ಥಿಗಳಿಗೂ ಹಾಗೂ ಮಾಧ್ಯಮದವರಿಗೂ ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು